ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಸಂವಾದ ಏನು ನಾಳೆ ಮಂಗಳೂರಿನಲ್ಲಿ ನಡೀತಾ ಇರುವಂಥ BJP ರಾಜ್ಯ ಕಾರ್ಯಕಾರಿಣಿ ಸಭೆ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು. ನಾನು ಈ ಸಂದರ್ಭದಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದ. ನಮಸ್ಕಾರ. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ರಾಜ್ಯ BJPಯ ರಾಜ್ಯ ವಕ್ತಾರರು. ಮತ್ತು ಈ ಮೊದಲು ಅವರು ಏನು BJP ಸರ್ಕಾರ ಇದ್ದ ಸಂದರ್ಭದಲ್ಲಿ NRI ಫೋರಂನ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದವರು ಮತ್ತು ಏನು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿನಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿದವರು 2 ಬಾರಿಗೆ. ಸೊ ಇವಾಗ ಹೆಚ್ಚುವರಿ ಜವಾಬ್ದಾರಿಯಾಗಿ ಬಹುತ ಬಾರಿ ಪ್ರಮುಖ ಜವಾಬ್ದಾರಿ ಅಂತ ಹೇಳ್ಬೋದು ಪಕ್ಷದಲ್ಲಿ. ಯಾಕಂತ ಹೇಳಿದ್ರೆ ಒಂದು ಪಕ್ಷ ಆಡಳಿತ ನಡೆಸ್ತಾ ಇರುವ ಸಂದರ್ಭದಲ್ಲಿ ಆ ಪಕ್ಷದ ಏನು ಸ್ಪೋಕ್ಸ್ ಪರ್ಸನ್ ಆಗೋದು, ರಾಜ್ಯದ ಸ್ಪೋಕ್ಸ್ ಪರ್ಸನ್ ಆಗೋದು ಅಂತ ಹೇಳಿದ್ರೆ ಅದು ಅತ್ಯಂತ ಜವಾಬ್ದಾರಿಯ ಅಥವಾ ಅತ್ಯಂತ ಮಹತ್ವದ ಒಂದು ಹುದ್ದೆ ಅಂತಲೇ ಹೇಳ್ಬೋದು. ಅಂಥ ಒಂದು ಹುದ್ದೆಯನ್ನು ಇವತ್ತು ಅವರು ನಿಭಾಯಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯವರು ಅನ್ನೋದು ಅದು ಇನ್ನೊಂದು ಹೆಚ್ಚುಗಾರಿಕೆಯ ವಿಚಾರ. ಮತ್ತು ಏನು ಸಾಮಾನ್ಯ ಇತರ ರಾಜಕಾರಣಿಗಳಂತೆ ಸಿಕ್ಕಾಬಟ್ಟೆ ಮಾತನಾಡುವವರು ಅಲ್ಲ, ಅಥವಾ ಏನು ಸಿಕ್ಕಾಬಟ್ಟೆ ತಕರಾರಿಗೆ ನಿಲ್ಲುವವರು ಕೂಡ ಅಲ್ಲ. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ. ಅದು ನಾನು ಮುಖಸ್ತುತಿಗೆ ಹೇಳುವಂಥದ್ದಲ್ಲ, ನಾವೆಲ್ಲ ಕಂಡದ್ದು ಮತ್ತು ನೀವು ಕೂಡ ಕಂಡು ನೋಡಿದ್ದೆ. ಸೊ ನಾವು ಈ ಸಂದರ್ಭದಲ್ಲಿ ಇವತ್ತು ಬಹುಮುಖ್ಯವಾಗಿ ಏನು ಮಂಗಳೂರಿನಲ್ಲಿ 2 ದಶಕಗಳ ಬಳಿಕ BJPಯ ರಾಜ್ಯ ಕಾರ್ಯಕಾರಿಣಿ ಸಭೆ ನಾಳೆ ಆರಂಭ ಆಗ್ತಾ ಇದೆ. ಈಗಾಗಲೇ ಏನು ಇಡೀ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಸಂಪೂರ್ಣ ಕೇಸರಿಮಯವಾಗಿ ಏನು BJPಯ ಧ್ವಜದ ಮೂಲಕ ಶೃಂಗಾರಗೊಂಡಿದೆ. ಏನು ಬಹುದೊಡ್ಡ ಏನು ಸಭೆ ಅಥವಾ ರ್ಯಾಲಿ ನಡೀತದೋ ಅನ್ನುವಷ್ಟು ರೀತಿಯಲ್ಲಿ ಏನು ಪ್ರೊಪಗಂಡ ನಡೀತಾ ಉಂಟು. ಬಟ್ ಆ್ಯಕ್ಚುಲಿ ನಡೀತಾ ಇರುವಂಥದ್ದು BJPಯ ರಾಜ್ಯ ಕಾರ್ಯಕಾರಿಣಿ ಸಭೆ. ಅಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಸೇರಲಿಕ್ಕೂ ಇರೋದಿಲ್ಲ, ಪ್ರತಿನಿಧಿಗಳಿಗೆ ಮಾತ್ರ ಭಾಗವಹಿಸಲಿಕ್ಕೆ ಇರುವಂಥ ಸಭೆ. ಸೊ ಒಟ್ಟು ಈ ಒಂದು ಕಾರ್ಯಕಾರಿಣಿಯ ಏನು ಏನೆಲ್ಲ ನಡೀತದೆ, ಏನು ದಿಕ್ಸೂಚಿಗಳು, ಏನೆಲ್ಲ ಹೊಸ ವಿಚಾರಗಳು, ಅಂತಂದರೆ ಇವತ್ತಿನ ಆಡಳಿತ ವಿಚಾರದ ಬಗ್ಗೆ ಇವರು ಚರ್ಚೆ ಮಾಡ್ತಾರಾ, ಅಥವಾ ಮುಂದೆ ಏನು ನಡೆಯುವಂಥ ಚುನಾವಣೆಗಳಿದ್ದಾವೆ, ಒಂದಷ್ಟು ಸ್ಥಳೀಯ ಚುನಾವಣೆಗಳಿದ್ದಾವೆ, ಈ ವಿಚಾರಗಳಲ್ಲಿ ಬರುತ್ತಾ, ಅಥವಾ ಏನು ಪಕ್ಷದ ಏನು ಆಂತರಿಕ ಬೆಳವಣಿಗೆ ಎಲ್ಲ ವಿಚಾರ ಚರ್ಚೆಗೆ ಅಲ್ಲಿ ಬರುತ್ತಾ ಅನ್ನೋ ವಿಚಾರವಾಗಿ ನಾವು ಇವತ್ತು ಸಂವಾದ ನಡೆಸ್ತಾ ಇದ್ದೇವೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರ ಜೊತೆಗೆ. ಸರ್, ಈಗ ನಾಳೆ ಏನು ನೀವು ಆಯೋಜಿಸ್ತಾ ಇರುವಂಥ ಏನು ಈ ಒಂದು ಕೋರ್ ಕಮಿಟಿ ಸಭೆ ಮತ್ತು BJP ಕಾರ್ಯಕಾರಿಣಿ ಸಭೆ, ನಾನು ಆಗಲೇ ಹೇಳಿದಾಗೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಏನು ಭಾರೀ ದೊಡ್ಡ ರ್ಯಾಲಿ ನಡೆಯುವ ಸ್ವರೂಪದಲ್ಲಿ ಶೃಂಗಾರಗೊಂಡಿದೆ. ಏನು ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ? ಯಾಕಂತ ಹೇಳಿದ್ರೆ ನೀವೇ ನಿಮ್ಮ ಎಲ್ಲ ಏನು ಇಷ್ಟರಲ್ಲೇ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಏನು ಅಥವಾ ಬಿಟ್ಟು ನಿಮ್ಮ ಪಕ್ಷದ ಪ್ರಕಟಣೆ ಕೂಡ ಈಗಾಗಲೇ ಏನು ಮಾಧ್ಯಮ ಪ್ರಕಟಣೆಯಲ್ಲಿ ಬಂದ ಹಾಗೆ ಕೂಡ ಇದು ಕೇವಲ ಕಾರ್ಯಕಾರಿಣಿ ಸಭೆ ಮತ್ತು ಅದರಲ್ಲಿ ಅವರ ಪ್ರತಿನಿಧಿಗಳು ಮಾತ್ರ ಭಾಗಿಯಾಗುವರು ಅಂತ. ಸೊ ಆದರೂ ಕೂಡ ಇಷ್ಟು ದೊಡ್ಡ ಮಟ್ಟದ ಒಂದು ಅಬ್ಬರದ ಪ್ರಚಾರ ಕಾಣಿಸ್ತಾ ಉಂಟು. ಒಂದು ತಮಗೆ ಧನ್ಯವಾದ. ಅಂದರೆ ವಿಶೇಷ ಕಾರ್ಯಕಾರಿಣಿ ಏನು ನಡೀತಾ ಇದೆ ಅದರ ಬಗ್ಗೆ ತಮ್ಮ ವಾಹಿನಿಯ ಮೂಲಕ ಒಂದಷ್ಟು ಮಾಹಿತಿಗಳನ್ನ ಜನರಿಗೆ ಕೊಡೋ ದೃಷ್ಟಿನಲ್ಲಿ ತಾವೇನು ಇವತ್ತು ನನ್ನ ಇಲ್ಲಿ ಕರೆದಿದ್ದೀರಿ, ಅದಕ್ಕೆ ನಿಮಗೆ ವಿಶೇಷವಾದ ಧನ್ಯವಾದ. ಎಸ್, ಥ್ಯಾಂಕ್ ಯು. ನಮ್ಮ ಪಕ್ಷದ ಸಂವಿಧಾನದ ಪ್ರಕಾರ 3 ತಿಂಗಳಿಗೊಮ್ಮೆ ಈ ರೀತಿಯ ಪ್ರಮುಖರು ಸೇರಿಕೊಂಡು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು, ಸಂಘಟನಾತ್ಮಕ ಚಟುವಟಿಕೆಗಳು, ಸ್ವಲ್ಪ ಅವಲೋಕನ ಮತ್ತು ಮುಂದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ನಡೆಸುವಂಥದ್ದು ಬಹಳ ಸ್ವಾಭಾವಿಕವಾದ ಒಂದು ಪಕ್ಷದ ಸಂವಿಧಾನಾತ್ಮಕ ಚಟುವಟಿಕೆ ಇದು. ಆದರೆ ಕಳೆದ 6-7 ತಿಂಗಳಲ್ಲಿ ಈ ಕೋವಿಡ್ ಬಂದದ್ರಿಂದ ನಮಗೆ ಈ ರೀತಿಯ ಮುಕ್ತವಾದ ಸೇರುವಂಥ ವಾತಾವರಣ ಇಲ್ಲದೆ ಇರುವ ಕಾರಣಕ್ಕಾಗಿ ಆ ಚರ್ಚೆಗಳು ನಡೆದಿರಲಿಲ್ಲ, ಆ ಕಾರ್ಯಕಾರಿಣಿ ಕೂಡ ನಡೆದಿರಲಿಲ್ಲ. ಒಂದರ್ಥದಲ್ಲಿ ಇದು ಪೂರ್ಣ ಪ್ರಮಾಣದ ರಾಜ್ಯ ಕಾರ್ಯಕಾರಿಣಿ ಅಲ್ಲ. ಯಾಕಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ರಾಜ್ಯ ಕಾರ್ಯಕಾರಿಣಿ ಅಂದ್ರೆ ಮತ್ತೆ ಸುಮಾರು 500-600 ಜನ ಅಪೇಕ್ಷಿತರದ್ದು ಒಂದು ಪಟ್ಟಿ ಇರುತ್ತೆ. ಹಾಗಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ ಒಂದು ರೀತಿಯಲ್ಲಿ ಒಂದು ವಿಶೇಷ ಸಭೆ ಅಥವಾ ಒಂದು ವಿಶೇಷವಾದ ಕಾರ್ಯಕಾರಿಣಿ ಇದು. ನಮ್ಮ ಸಂಘಟನಾತ್ಮಕ ಚಟುವಟಿಕೆಗಳು ಪಕ್ಷವನ್ನು ಅದು ಅಲ್ಲಿಗೆ ನಾವು ಬರುವ, ನಾನು ಕೇಳುವಂಥದ್ದು ಇಷ್ಟೊಂದು ಅದ್ದೂರಿಯ ಏನು ಪ್ರಚಾರ ಕಾಣಿಸ್ತಾ ಉಂಟಲ್ಲ, ಇದು ಪ್ರಚಾರ ಹೇಳುವುದಕ್ಕಿಂತ ಕಾರ್ಯಕರ್ತರ ಉತ್ಸಾಹ. ನಮ್ಮ ಜಿಲ್ಲೆಯ ರಾಜ್ಯಾಧ್ಯಕ್ಷರಾದ ಮೇಲೆ ಮಾಡ್ತಿರುವಂಥ 20 ವರ್ಷಗಳ ನಂತರ ಪ್ರಥಮ ಬಾರಿ ಆಗ್ತಿರುವಂಥ ಒಂದು ರಾಜ್ಯ ಮಟ್ಟದ ಪಕ್ಷದ ಸಭೆ. ಇಡೀ ರಾಜ್ಯದ ಪ್ರಮುಖರು ಇಲ್ಲಿಗೆ ಬರ್ತಾ ಇದ್ದಾರೆ. ತಮಗೆ
ತಿಳಿದಿರುವ ಹಾಗೆ ಪಕ್ಷಾತೀತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಒಂದು ರೀತಿಯಲ್ಲಿ ಈ ರೀತಿಯ ಅತಿಥಿ ಸತ್ಕಾರಕ್ಕೆ ಬಹಳ ಹೆಸರುವಾಸಿ. ಹೌದು ಹೌದು. ಇನ್ಫ್ಯಾಕ್ಟ್ ನಮ್ಮವರು ಈ ಹಾಸ್ಪಿಟಾಲಿಟಿ ಇಂಡಸ್ಟ್ರಿನಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ. ಮೂರನೇ ಸಂಗತಿ, ನಮ್ಮ ಬಗ್ಗೆ ಇಡೀ ರಾಜ್ಯದವರಿಗೆ ತುಂಬ ನಿರೀಕ್ಷೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಹೇಳಿದ್ರೆ ನೀವು ಹೇಳಿದಾಗೆ ಏನು ಪಕ್ಷದ ರಾಜ್ಯ ಅಧ್ಯಕ್ಷರ ತವರು ಜಿಲ್ಲೆಯಲ್ಲಿ ನಡೀತಾ ಇರುವಂತ ಒಂದು ಸಭೆ ಒಂದು 20 ವರ್ಷ ಆದ್ಮೇಲೆ ನಡೀತಾ ಇದೆ. 20 ವರ್ಷ ಮತ್ತು ಅವರು ರಾಜ್ಯ ಅಧ್ಯಕ್ಷರಾದ ಬಳಿಕ ನಡೆಯುವಂತ ಬಹುಶಃ ಪ್ರಥಮ ಸಭೆ. ಹೌದು ಹೌದು ಹೌದು. ಮತ್ತೆ ಇನ್ನೂ ಒಂದು ಏನಂತ ಹೇಳಿದ್ರೆ, ಇದು ಹೇಳಿ ಕೇಳಿ ಭಾರತೀಯ ಜನತಾ ಪಾರ್ಟಿಯ ಕೋಟೆ ಹೇಳುವಂತ ಒಂದು ಭಾವನೆ ನಮ್ಮೆಲ್ಲ ಕಾರ್ಯಕರ್ತರಲ್ಲಿದೆ. ಹೌದು, ಯಾಕಂತ ಹೇಳಿದ್ರೆ ಈ ಒಂದು 7 MLA-ಗಳಿದ್ದಾರೆ. ನೀವು ಒಬ್ಬರ ಅಂತ ಹೇಳಿದ್ರಲ್ಲ, ಪೈಕಿ ನೀವು ಒಬ್ಬರ ಹೇಳೋದಕ್ಕಿಂತ ನಾನು ಅಂದ್ಕೊಳ್ತೀನಿ ಇದರಲ್ಲಿ ನಮ್ಮ ಕಾರ್ಯಕರ್ತರ ವಿಶ್ವಾಸ, ಅವರ ಒಂದು ಪೂರ್ಣ ಪ್ರಮಾಣದ ತೊಡಗಿಸುವಿಕೆ, ಅದ್ರ ಜೊತೆಗೆ ಅವರ ಖುಷಿ ಅದು ವ್ಯಕ್ತ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ನೀವು ಹೇಳಿದಾಗೆ ಬಹುಶಃ ಯಾಕೆಂತ ಹೇಳಿದ್ರೆ ಕಳೆದ 7-8 ತಿಂಗಳಿಂದ ಈ ಕೋವಿಡ್ ಬಂದ ಕಾರಣದಿಂದಾಗಿ ಉತ್ಸಾಹದ ವಾತಾವರಣ ಇರಲಿಲ್ಲ. ಇದೆಲ್ಲವೂ ಒಟ್ಟಾಗಿದೆ. ಅಧ್ಯಕ್ಷರು ನಮ್ಮವರು ಮೊದಲನೇ ಕಾರ್ಯಕಾರಿಣಿ 6-8 ತಿಂಗಳಾದ ಮೇಲೆ, ಅದಾದ್ಮೇಲೆ ಇನ್ನೊಂದು ಕಡೆ ನಿಮ್ದೇ ಆಡಳಿತ, ಕೇಂದ್ರದಲ್ಲೂ ರಾಜ್ಯದಲ್ಲಿ ನಮ್ದೇ ಆಡಳಿತ, ಹೌದು, ನಗರ ಪಾಲಿಕೆಯಲ್ಲೂ ನಿಮ್ದೇ ಆಡಳಿತ. ನಾಳೆ ನೀವೇ ಹೇಳಬಾರ್ದಲ್ಲ, ಎರಡೂ ಕಡೆಯಲ್ಲಿ ಆದಿಕ್ಕಾದ್ರಂತ ಪಕ್ಷ ಒಂದು ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಪ್ಪೆ ಆಯ್ತು ಅಂತ ಹೇಳಬಾರ್ದಲ್ಲ. ಆ ದೃಷ್ಟಿಯಲ್ಲಿ ತುಂಬಾ ಖುಷಿ ಕೊಡುವ ರೀತಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರೂ ಕೂಡ. ಈಗ ನೀವಲ್ಲಿ ಬಂದ್ರೆ ಒಂದು ಹಬ್ಬದ ವಾತಾವರಣ ಇದೆ. ಮತ್ತೆ ತಾವು ಹೇಳಿದಾಗ ಈಗಾಗಲೇ ಈಗ ಅಂದ್ರೆ ಇವತ್ತು ಸಂಜೆ ಮಂಗಳೂರು ನಗರವನ್ನು ಒಮ್ಮೆ ನೋಡಿದಾಗ ಅಲ್ಲೊಂದು ಹಬ್ಬದ ವಾತಾವರಣ ತರನೇ ಇತ್ತು. ಮೊದಲೆಲ್ಲ ಏನು ಮಂಗಳೂರಲ್ಲಿ ಆಲ್ಮೋಸ್ಟ್ ಈ ಟೈಮಲ್ಲಿ ಅಕ್ಟೋಬರ್ ನವೆಂಬರಲ್ಲಿ ಈ ದಸರಾ ಸಂದರ್ಭದಲ್ಲಿ ಹೇಗೆ ಶೃಂಗಾರಗೊಂಡು ಇದಾಗ್ತಾ ಇತ್ತು, ಅಷ್ಟರ ಮಟ್ಟದಲ್ಲಿ ಇವತ್ತೊಂದು ಹಬ್ಬರ ಕಾಣಿಸ್ತಾ ಉಂಟು. ಈ ಸಿಂಗಾರಕ್ಕೆ ಅದು ಕಾರ್ಯಕರ್ತರ ಉತ್ಸಾಹ ಖಂಡಿತವಾಗಿ. ಅವರಾಗಿ ಇದು ಈ ತರ ಮಾಡಿ ಅಂತ ಯಾರು ಬಂದು ಹೇಳಿಲ್ಲ, ಅವರೇ ಖುಷಿಯಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಈಗ ಸರ್, ಈ ಒಂದು ನಿಮ್ಮ ಈ ಒಂದು ಸಭೆಯಲ್ಲಿ ಒಂದು ಪ್ರತಿನಿಧಿಗಳಾಗಿ ಬರುವಂತವರು ಈ ಬಾರಿ ಎಷ್ಟು ಬರ್ತಾ ಇದ್ದಾರೆ? ನಾನು ಇಲ್ಲಿಗೆ ಬರಬೇಕಾದ್ರೆ ನಮ್ಮ ನಿರೀಕ್ಷೆ ಇದ್ದದ್ದು 120, 106 ಜನ ಕನ್ಫರ್ಮ್ ಮಾಡಿದ್ದಾರೆ. 47 ಜನ ಆಲ್ರೆಡಿ ಬಂದಿದ್ರು. ಇನ್ನೊಂದು 10-15 ಜನ ಇವತ್ತು ರಾತ್ರಿ ಒಳಗೆ ಬರೋರಿದ್ದಾರೆ. ಅಂದ್ರೆ 50% ಬಂದ್ಬಿಡ್ತಾರೆ. ಇನ್ನು ಉಳಿದ 50% ಬೆಳಗ್ಗೆ ಬರ್ತಾ ಇದ್ದಾರೆ. 106 ಜನ ಕನ್ಫರ್ಮ್ ಮಾಡಿದ್ದಾರೆ. ಈಗ ಏನು ನಿನ್ನೆ ಮತ್ತು ಇವತ್ತು ಎಲ್ಲ ನಿಮ್ಮ ಏನು ಮಾಧ್ಯಮ ಪ್ರಕಟಣೆಗಳ ಪ್ರಕಾರ ಏನು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುವಂಥದ್ದು, ಮತ್ತೆ ನಿಮ್ಮ ರಾಷ್ಟ್ರೀಯ ಏನು ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಸಂತೋಷ್ ಜಿ ಅವರು ಕೂಡ ಭಾಗವಹಿಸ್ತಾರೆ ಅಂತ. ಈಗ ಏನಾದರೂ ಸದ್ಯದಲ್ಲಿ ಬದಲಾವಣೆಗಳುಂಟು ಯಥಾ ಪ್ರಕಾರ ಆ ಟೈಮ್ ಶೆಡ್ಯೂಲ್ ಪ್ರಕಾರ ನಡೀತಾ? ಮಾನ್ಯ ಮುಖ್ಯಮಂತ್ರಿಗಳು ಇದಾಗಲೇ ಫ್ಲೈಟ್ ಟೇಕ್ ಆಫ್ ಆಗಿದೆ, ಇವತ್ತು ರಾತ್ರಿ ಲ್ಯಾಂಡ್ ಆಗ್ತಾರೆ. ಸನ್ಮಾನ್ಯ ಸದಾನಂದ ಗೌಡರು ಭಾಗವಹಿಸ್ತಾರೆ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನಿವಾರ್ಯ ಕೆಲಸ ಇರುವುದರಿಂದ ಸನ್ಮಾನ್ಯ ಸಂಘಟನಾ ಕಾರ್ಯದರ್ಶಿಗಳಾದ BL ಸಂತೋಷ್ ಜಿ ಅವರು, ಕೇಂದ್ರ ಗೃಹ ಮಂತ್ರಿಗಳಾದ ಸನ್ಮಾನ್ಯ ಅಮಿತ್ ಶಾ ಅವರ ಜೊತೆಗೆ ಕೋಲ್ಕತ್ತಾ ಪ್ರವಾಸ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಭಾಗವಹಿಸ್ತಾ ಇಲ್ಲ. ಉಳಿದ ಎಲ್ಲ ಕಾರ್ಯಕ್ರಮಗಳು ಯಥಾವತ್ ನಾವೇನು ಪ್ಲಾನ್ ಮಾಡಿದ್ದೇವೆ ಅದರ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಓಕೆ. ಈಗ ನಾವು ಸಾಮಾನ್ಯವಾಗಿ ಈಗ ಆಡಳಿತದಲ್ಲಿ ಇರುವುದರಿಂದ ಈಗ ಮುಖ್ಯಮಂತ್ರಿಗಳು ಈ ಒಂದು ನಿಮ್ಮ ಕಾರ್ಯಕಾರಿಣಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆಡಳಿತದ ಇಲ್ಲದೆ ಇರುವಂಥ ಸಂದರ್ಭಗಳಲ್ಲಿ ನಿಮ್ಮ ಈ ಕಾರ್ಯಕಾರಿಣಿಗಳನ್ನು ಯಾರು ಪಕ್ಷದ ಅಧ್ಯಕ್ಷರೇ ಉದ್ಘಾಟನೆ ಮಾಡ್ತಾ ಇದ್ದಾರಾ ಅಥವಾ ಹಿರಿಯ ನಾಯಕರ, ಹೇಗೆ ಯಾರು? ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೇನೆ ಇದು ಪಕ್ಷದ ಆಂತರಿಕ ಸಂಘಟನಾತ್ಮಕ ಚಟುವಟಿಕೆ. ಇದು ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಪ್ರೋಟೋಕಾಲ್ ಇಲ್ಲ ನಮ್ಮಲ್ಲಿ. ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಇದ್ದದ್ದು ಹಿಂದೆ 5 ವರ್ಷ, ಈಗ 1.5-2 ವರ್ಷ. ಇದರ ಹಿಂದೆ ರಾಜ್ಯ ಕಾರ್ಯಕಾರಿಣಿ ಆಗಿರಲಿಲ್ವಾ? ಮತ್ತು ರಾಜ್ಯ ಕಾರ್ಯಕಾರಿಣಿ ಆಗೋ ಸಂದರ್ಭದಲ್ಲಿ ಸಾಧಾರಣವಾಗಿ ಈ ಕೋವಿಡ್ ಅನ್ನು ಹೊರತುಪಡಿಸಿದ್ರೆ ಯಾರಾದರೂ ರಾಷ್ಟ್ರೀಯ ಮಟ್ಟದ ಪದಾಧಿಕಾರಿಗಳಾಗಲಿ ಅಥವಾ ಅಲ್ಲಿಯ ಪ್ರಮುಖರಾಗಲಿ ಭಾಗವಹಿಸಿ ಉದ್ಘಾಟನೆ ಮಾಡುವಂಥದ್ದು ಅಥವಾ ರಾಜ್ಯದ ಪ್ರಮುಖರ ಉದ್ಘಾಟನೆ ಮಾಡುವಂಥದ್ದು ಸ್ವಾಭಾವಿಕ. ಇಲ್ಲಿ ನಮ್ಗೆ ಅತ್ಯಂತ ಹಿರಿಯ ನಾಯಕರು, ಕರ್ನಾಟಕದಲ್ಲಿ ಭಾಜಪಾದ ಬೆಳವಣಿಗೆಗೆ ಕಾರಣಕರ್ತರು ಮತ್ತು ಜನಮೆಚ್ಚಿದ ರೈತ ಹೋರಾಟಗಾರರು, ಅವರು ಇಲ್ಲಿ ಇರಬೇಕಾದ್ರೆ ಅತ್ಯಂತ ಸೂಕ್ತ ವ್ಯಕ್ತಿ ಅವರು ಅವರೆಲ್ಲ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗ ಏನೆಲ್ಲ ಒಂದು ಚರ್ಚೆಗಳಿರಬಹುದು ಅಥವಾ ಏನೆಲ್ಲ ಮೇಜರ್ ಫೋಕಸ್ ಏನಿರಬಹುದು ಅಂತ ನೋಡಿ, ಈ ಕಾರ್ಯಕಾರಿಣಿ ಹೇಳುವಂಥದ್ದು ಪಕ್ಷದ ಆಂತರಿಕ ವಿಚಾರ. ಇದು ಒಂದು ರಾಜಕೀಯ ಪಕ್ಷವಾಗಿ ನಾವು 3 ತಿಂಗಳಿಗೊಂದ್ಸತಿ ಪ್ರಮುಖರು ಸೇರಿಕೊಂಡು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ಸಂಘಟನಾತ್ಮಕ ಚಟುವಟಿಕೆಗಳು ಏನು ಹಮ್ಮಿಕೊಂಡಿದ್ದು ಅದು ಎಲ್ಲಿವರೆಗೆ ಬಂತು ಅಂತ ನಿರ್ಣಯ ಮಾಡುವಂಥದ್ದು, ಈ 3 ತಿಂಗಳ ಅವಧಿಯಲ್ಲಿ ರಾಜಕೀಯವಾಗಿ ಏನು ಬೆಳವಣಿಗೆಗಳಾಗಿದೆ
ಅದಕ್ಕೆ ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ರೆಸ್ಪಾನ್ಸ್ ಏನಿರಬೇಕು, ಸಂಘಟನಾತ್ಮಕ ಚಟುವಟಿಕೆಯ ಉದ್ದೇಶಗಳು ಈಡೇರಿಸುವಲ್ಲಿ ನಾವೆಲ್ಲಾದ್ರೂ ಸ್ವಲ್ಪ ಎಡವಿದ್ರೆ ಅಥವಾ ನಮ್ಮ ನಿರೀಕ್ಷೆಗೆ ಆಗಿಲ್ಲದೆ ಇದ್ರೆ ಯಾಕೆ, ಏನು ತಪ್ಪುಗಳಾಗಿದೆ, ಸಮಕಾಲೀನ ಆ 3 ತಿಂಗಳ ಅವಧಿಯಲ್ಲಿ ಸಾಮಾಜಿಕ ರಾಜಕೀಯ ವಿಷಯಗಳು ಏನಾದರೂ ಇದ್ರೆ ಅದರ ಬಗ್ಗೆ ಚರ್ಚೆ ತಗೊಂಡು ಪಕ್ಷದ ನಿರ್ಣಯ ಏನು, ಇದು ಒಂದು ಪ್ರಮುಖರ ಗುಂಪು ನಿರ್ಣಯ ಮಾಡುವಂಥದ್ದು. ಹಾಗಾಗಿ ಒಂದು ಉದ್ಘಾಟನಾ ಅವಧಿ, ಒಂದು ಅವಧಿ ರಿಪೋರ್ಟಿಂಗ್ ಅಂತ ಇದೆ. ಅಂತ ಹೇಳಿದ್ರೆ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದಂತ ಪಕ್ಷದ ಸಂಘಟನೆಗಳಿಂದ 3 ತಿಂಗಳು ನೀವೇನ್ ಮಾಡಿದ್ರಿ, ಏನ್ ಚಟುವಟಿಕೆ ಹಮ್ಮಿಕೊಂಡ್ರಿ, ಫೀಡ್ಬ್ಯಾಕ್ ಏನಿದೆ, ಈ ರಿಪೋರ್ಟಿಂಗ್ ಒಂದು ಅವಧಿ ಇದೆ, 1-1.5 ಗಂಟೆಗಳ ಕಾಲ. ಎಲ್ಲರೂ ಬಂದು ಹೇಳಬೇಕು ಏನ್ ಚಟುವಟಿಕೆ ಹಮ್ಮಿಕೊಂಡಿದ್ರು, ಏನು ಫಲಿತಾಂಶ ಅದರದ್ದು ಹೇಳಬೇಕು. ಅದಾದ್ಮೇಲೆ ಪ್ರಮುಖವಾದ 2 ಅಥವಾ 3 ರಾಜಕೀಯ ನಿರ್ಣಯಗಳನ್ನು ತಗೊಳ್ತೀವಿ ಸಮಕಾಲೀನ ರಾಜಕೀಯ ಸಂಗತಿಗಳ ಬಗ್ಗೆ. ಮತ್ತು ಸಮಾರೋಪ ಸಮಾರಂಭ ಇರುತ್ತೆ, ಒಂದು ಪ್ರಶ್ನೋತ್ತರದ ಅವಧಿ ಇರುತ್ತೆ. ಅಂದ್ರೆ ಕೆಲವು ವಿಚಾರಗಳ ಬಗ್ಗೆ ಅಕಸ್ಮಾತ್ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪ್ರಮುಖರಿಗೆ ಸಂದೇಹಗಳಿದ್ರೆ, ಪಕ್ಷ ತಗೊಂಡ ನಿರ್ಣಯದ ಬಗ್ಗೆ ಅವರಿಗೆ ಸಂದೇಹಗಳಿದ್ರೆ, ಸಲಹೆಗಳಿದ್ರೆ ಅದಕ್ಕೊಂದು ಅವಧಿ ಇರುತ್ತೆ, ಮುಕ್ತವಾದ ಚರ್ಚೆ ಇರುತ್ತೆ ಅದರಲ್ಲಿ. ಅದಾದ್ಮೇಲೆ ಒಂದು ಎಲ್ಲವನ್ನ ಕ್ರೋಢೀಕರಿಸಿಕೊಂಡು ಒಂದು ಸಮಾರೋಪ ಸಮಾರಂಭ ಇರುತ್ತೆ. ಆ ಸಮಾರೋಪ ಸಮಾರಂಭ ಮುಂದಿನ 3 ತಿಂಗಳ ಅವಧಿಗೆ ಅಥವಾ ಮುಂದಿನ ಕಾರ್ಯಕಾರಿಣಿಯವರೆಗೆ ಏನು ನಮ್ಮ ದೃಷ್ಟಿಕೋನ ಇದೆ, ರಾಷ್ಟ್ರೀಯ ಮಟ್ಟದ ಕೆಲವು ಸಂಗತಿಗಳು, ರಾಜ್ಯ ಮಟ್ಟದ ಸಂಗತಿಗಳು, ಇದನ್ನಿಟ್ಕೊಂಡು ಚರ್ಚೆ ಮಾಡ್ತೀವಿ. ಈ ಬಾರಿ ಇನ್ನು ಬಹಳ ಶೀಘ್ರ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವಾರಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇರೋದ್ರಿಂದ ಅದರ ಬಗ್ಗೆ ಅಂದ್ರೆ ಆ ಸಮಯಕ್ಕೆ ಯಾವ ಪ್ರಚಲಿತ ಸಂಗತಿ ಇದೆ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಚರ್ಚೆ ಮಾಡ್ತೀವಿ. ಈಗ ಆಡಳಿತದಲ್ಲಿ ಇರುವುದರಿಂದ ನೀವು ಆಡಳಿತದ ಬಗ್ಗೆ ಒಂದಷ್ಟು ರಿವ್ಯೂಗಳು ಈಗ ನಿಮ್ಮ ಈ ಒಂದು 3 ತಿಂಗಳಲ್ಲಿ ನೀವು ಹೇಳಿದ್ರಲ್ಲ 3 ತಿಂಗಳಿಗೊಮ್ಮೆ ಸಭೆ ನಡೀತಾ ಇರ್ತದೆ ಅಂತ. ಸೊ ಆ ಎಲ್ಲ ಸಭೆಗಳಲ್ಲಿ ಆಗಿದ್ರೆ ಈಗ ಉದಾಹರಣೆಗೆ ಆಡಳಿತದಲ್ಲಿದ್ದೇವೆ. ಕರ್ನಾಟಕ ರಾಜ್ಯ ಕಳೆದ 6 ತಿಂಗಳ ಅವಧಿಯಲ್ಲಿ ಅತಿವೃಷ್ಟಿಯನ್ನು ಅನುಭವಿಸಿದೆ, ಕೋವಿಡ್ನ ಸಮಸ್ಯೆಯನ್ನು ಅನುಭವಿಸಿದೆ ಮತ್ತು ಅಕಾಲಿಕ ಮಳೆ ಸಾಧಾರಣ ಈ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ. ನಾವು ಒಂದು ಪಕ್ಷವಾಗಿ ಸರ್ಕಾರ ಈ ಸಮಯದಲ್ಲಿ ತೆಗೆದುಕೊಂಡಿರುವಂತಹ ಪ್ರೋ ಆಕ್ಟಿವ್ ನಿರ್ಣಯಗಳು ಅದು ಖಂಡಿತ ಅಭಿನಂದನೆ ಹೇಳ್ತೀವಿ, ನಾವು ಅದನ್ನು ವಿಮರ್ಶೆ ಮಾಡ್ತೀವಿ. ಸೊ ಈ ತರದ ಸಂಗತಿಗಳು ಅಂದ್ರೆ ಸರ್ಕಾರ ಮಾಡಿದ ಒಳ್ಳೆಯ ಕೆಲಸವನ್ನು ಕೂಡ ನಾವು ಶ್ಲಾಘನೆ ಮಾಡ್ತೀವಿ. ಅಕಸ್ಮಾತ್ ಯಾವ್ದಾದ್ರು ನಾವು ಈಗ ಅಧಿಕಾರದಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ಯಾವುದೋ ಒಂದಷ್ಟು ಪ್ರಚಲಿತ ಸಮಸ್ಯೆಗೆ ಸರ್ಕಾರ ಮಾಡ್ಲಿಕ್ಕಾಗಿಲ್ಲ, ಆ ಸಂಗತಿಗಳ ಬಗ್ಗೆ ಉಲ್ಲೇಖ ಮಾಡ್ತೀವಿ ನಾವು. ಸೊ ಅಂದ್ರೆ ರಾಜಕೀಯ ಪಕ್ಷ ಸಂಘಟನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಒಂದು 3 ತಿಂಗಳು, ಈಗ ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ ಯಾಕಂದ್ರೆ 6-7 ತಿಂಗಳು ನಮಗೆ ಮಾಡ್ಲಿಕ್ಕೆ ಆಗಿಲ್ಲ ಮೀಟಿಂಗ್. ಸೊ ಆ ವಿದ್ಯಮಾನಗಳನ್ನು ಗಮನಿಸಿಕೊಂಡು ಪ್ರಚಲಿತವಾದ ಸಮಸ್ಯೆಗಳ ಬಗ್ಗೆ ನಮ್ಮ ಸ್ಟ್ಯಾಂಡು, ಒಳ್ಳೆಯ ಸಂಗತಿಗಳಿದ್ರೆ ಅದನ್ನು ಅಭಿನಂದನೆ ಮಾಡುವಂಥದ್ದು, ಎಲ್ಲ ಸಂಗತಿಗಳನ್ನ ಆಡಳಿತವನ್ನು ವಿಮರ್ಶೆ ಮಾಡುವಂತ ಕೆಲಸಗಳು ನಡೀತದೆ ಖಂಡಿತವಾಗಿ. ಇದು ಅತ್ಯಂತ ಮುಕ್ತವಾಗಿ ನಡೆಯುವಂತ ಒಂದು ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಇನ್ಹೌಸ್ ಮೀಟಿಂಗ್ ಅಲ್ಲಿ ಖಂಡಿತವಾಗಿ ಸಲಹೆಗಳನ್ನ ಕೇಳ್ತಾರೆ, ಎದ್ನಿತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಮತ್ತೆ ಹೇಳಿದಲ್ಲ ಕೊನೆಗೆ ಒಂದು ಅವಧಿ ಪ್ರಶ್ನೋತ್ತರಕ್ಕೆ ಇರ್ತದೆ, ರಾಜ್ಯ ಅಧ್ಯಕ್ಷರು ಅದರಲ್ಲಿ ಪ್ರಶ್ನೋತ್ತರದಲ್ಲಿ ಭಾಗವಹಿಸ್ತಾರೆ. ಇದೆಲ್ಲ ತುಂಬಾ ಓಪನ್ ಆಂತರಿಕ ಪ್ರಜಾಪ್ರಭುತ್ವ ಅಂತ ಈ ದೇಶದಲ್ಲಿ ಯಾವುದಾದ್ರು ರಾಜಕೀಯ ಪಕ್ಷದಲ್ಲಿ ಇದ್ರೆ ಅದು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿದೆ. ಈಗ ಪ್ರತಿನಿಧಿಗಳಿದಾರಲ್ಲ ಸರ್, ಈಗ ನೀವು ಯಾವ ಹಂತದ ಪ್ರತಿನಿಧಿಗಳೆಲ್ಲ ಅಲ್ಲಿ ಬಂದಿರ್ತಾರೆ ಅಂತ ನೋಡಿ. ಒಂದು ರಾಜ್ಯದ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಎಲ್ಲಾ ಮೋರ್ಚಾಗಳ ಪದಾಧಿಕಾರಿಗಳು ಅಂತ ಹೇಳಿದ್ರೆ ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಬರ್ತಾರೆ. ಅದಾದ ಮೇಲೆ ಜಿಲ್ಲೆಯ ಎಲ್ಲ ಅಧ್ಯಕ್ಷರು ಬರ್ತಾರೆ. ಇನ್ನು ಮಂತ್ರಿಗಳು ಅಧಿಕಾರದಲ್ಲಿದ್ದರೆ ಆ ಮಂತ್ರಿಗಳು ಬರ್ತಾರೆ. ಇನ್ನು ನಮ್ಮಲ್ಲಿ ಒಂದು ಸಂಘಟನಾ ವ್ಯವಸ್ಥೆ ಇದೆ, ಸಂಘಟನಾ ಕಾರ್ಯದರ್ಶಿಗಳು ಅಂತ ಇರ್ತಾರೆ, ರಾಜ್ಯ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಇನ್ನು ಆಹ್ವಾನಿತರು ಅಂತ, ಪರ್ಮನೆಂಟ್ ಆಹ್ವಾನಿತರು ಅಂತ ಇರ್ತಾರೆ, ಹಿರಿಯರು ಎಲ್ಲ. ಮತ್ತು ರಾಜ್ಯ ಕಾರ್ಯಕಾರಿಣಿಗೆ ಅನುಭವದ ಆಧಾರದಲ್ಲಿ ಎಲ್ಲಾ ಜಿಲ್ಲೆಗಳಿಂದ ಪ್ರತಿನಿಧಿಗಳಿರ್ತಾರೆ. ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅಂತ ಇರ್ತಾರೆ, ಅವರೆಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ. ಸೊ ಎಲ್ಲಾ ಪಟ್ಟಿಯಾಗುವಾಗ ಸುಮಾರು ಒಂದು 450-500 ಜನ ಆಗ್ತಾರೆ. ಕೋವಿಡ್ ನ ಹಿನ್ನೆಲೆಯಲ್ಲಿ ಅವರೆಲ್ಲರನ್ನೂ ಈ ಸತಿ ಭಾಗವಹಿಸಲಿಕ್ಕೆ ಆಗದೆ ಇರುವ ಕಾರಣಕ್ಕೆ 120 ಜನರನ್ನ ಈ ಅಧಿವೇಶನಕ್ಕೆ ಕರೆದಿದ್ದು. ಅದರಲ್ಲಿ ನಾನು ತಿಳಿದುಕೊಂಡ ಹಾಗೆ ಇವತ್ತು ಸಂಜೆವರೆಗೆ 106 ಜನ ಕನ್ಫರ್ಮ್ ಮಾಡಿದ್ದಾರೆ ಬರ್ತೇವೆ ಅಂತ ಹೇಳಿಕೊಂಡು. ಕೆಲವರು ಈಗ ನೀವು ಹೇಳಿರುವಂತ ಏನು ಸಾಮಾನ್ಯವಾಗಿ ನೀವು ಒಂದು ಒಟ್ಟ ಪಟ್ಟಿಯನ್ನು ಕೊಟ್ರಿ, ಎಷ್ಟು ಏನು ಸ್ತರದ ಅಲ್ಲಿ ಪದಾಧಿಕಾರಿಗಳು ಭಾಗವಹಿಸ್ತಾರೆ. ಸೊ ಆಲ್ಮೋಸ್ಟ್ 400-500 ಮಂದಿ ಇರ್ತಾರೆ ಅಂತ. ನಿಮ್ಮ ಕಾರ್ಯಕಾರಿಣಿ ನಡೆಯುವಾಗ ಅದರಲ್ಲಿ ಇಂಥವರೇ ಮಾತನಾಡಬೇಕು ಇನ್ಹೌಸ್ ಮೀಟಿಂಗ್ ಅಲ್ಲಿ ಇಂಥ ಅದೇನಾದ್ರೂ ಉಂಟಾ? ಈಗ ರಾಜಕೀಯ ನಿರ್ಣಯಗಳು ಅದಕ್ಕೆ ಯಾರಿಗೂ ಜವಾಬ್ದಾರಿ ಕೊಟ್ಟಿರ್ತಾರೆ. ಅವರು ಆ ರಾಜಕೀಯ ನಿರ್ಣಯದ ಬಗ್ಗೆ ಒಂದು ದಾಖಲೆಯನ್ನು ಸಿದ್ಧಪಡಿಸಿಕೊಂಡು ಯಾಕೆ ಆ ನಿರ್ಣಯವನ್ನು ಮಂಡನೆ ಮಾಡಬೇಕು ಹೇಳುವ ಸಮರ್ಥನೆಗೆ
ಒಂದು 5-10 ನಿಮಿಷ ಮಾತಾಡ್ತಾರೆ. ಹ್ಮ್ 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 ಅದನ್ನು ಇನ್ನೊಬ್ರು ಒಂದು ಅನುಮೋದನೆ ಮಾಡ್ಲಿಕ್ಕೆ ಅವರು ಬಂದು ಮಾತಾಡ್ತಾರೆ. ಹ್ಮ್ ಹ್ಮ್ ಅದರ ಬಗ್ಗೆ ಸಭೆಯ ಅಭಿಪ್ರಾಯ ಕೇಳ್ತೀವಿ. ಸಭೆಯಲ್ಲಿ ಅಭಿಪ್ರಾಯವನ್ನ ಅವರು ತಿಳಿಸ್ಬೋದು, ಅದಕ್ಕೆ ಬದಲಾವಣೆ ಮಾಡ್ಕೊಳ್ಳಿ ಅದನ್ನು ತಿಳಿಸ್ಬೋದು, ಅದನ್ನು ಜೋಡಿಸ್ಕೊಳ್ತೀವಿ ಅದನ್ನ. ಸೊ ಮುಕ್ತವಾದ ಚರ್ಚೆ ಆಗುತ್ತೆ, ನಿರ್ಣಯಗಳ ಅವಧಿಯಲ್ಲಿ ಮುಕ್ತವಾದ ಚರ್ಚೆ ಆಗೇ ಆಗುತ್ತೆ. ಎಸ್ ಓಕೆ ಸರ್. ಈಗ ನಾವು ಸಣ್ಣ ಬ್ರೇಕ್ ತಗೊಳ್ಳೋ, ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ಏನು BJP ರಾಜ್ಯ ಕಾರ್ಯಕಾರಿಣಿ ಸಭೆ ಮತ್ತು ನಾಳೆ ನಡೀತಾ ಇರುವಂಥ ಕೋರ್ ಕಮಿಟಿ ಸಭೆ ಈ ವಿಚಾರವಾಗಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ರಾಜ್ಯ BJPಯ ವಕ್ತಾರರು ಮಾತಾಡ್ತಾ ಇದ್ದಾರೆ. ಅವರು ಬ್ರೇಕ್ ನಂತರ ಮತ್ತೆ, ಯಾಕಂತ ಹೇಳಿದ್ರೆ ಈ ಒಂದು ರಾಜಕಾರಣಿ ಸಭೆಯಲ್ಲಿ ಏನೆಲ್ಲ ಆಗುತ್ತೆ, ಯಾವೆಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ಯಾವೆಲ್ಲ ರೀತಿಯ ರಾಜಕೀಯ ನಿರ್ಣಯಗಳನ್ನು ನಿಲುವುಗಳನ್ನು ತಾಳ್ತಾರೆ ಅನ್ನೋ ವಿಚಾರವಾಗಿ ಅವರು ಮಾತನಾಡಲಿಕ್ಕೆ ಇದ್ದಾರೆ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತಾ ಇದ್ದೀವಿ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ BJP ರಾಜ್ಯ ಕಾರ್ಯಕಾರಿಣಿ ಸಭೆ ನಾಳೆ ಮಂಗಳೂರಲ್ಲಿ ನಡೀತಾ ಇದೆ. ಈ ವಿಚಾರವಾಗಿ ಇವತ್ತು ನಾವು ಈ ಒಂದು ಸಂವಾದವನ್ನು ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರಾಜ್ಯ BJPಯ ವಕ್ತಾರರಾಗಿರುವಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಈ ಒಂದು ಸಂವಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಅವರು ಈ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆ ಅದು ಯಾವ ಸ್ವರೂಪದಲ್ಲಿರುತ್ತದೆ, ಯಾವ್ಯಾವ ರೀತಿಯ ಚರ್ಚೆಗಳಲ್ಲಿ ಬರುತ್ತೆ ಅನ್ನೋ ವಿಚಾರವಾಗಿ ಮಾತಾಡಿದ್ದಾರೆ. ನಮಗೂ ಇನ್ನೂ ಒಂದಷ್ಟು ವಿಚಾರಗಳಲ್ಲಿ ಮಾತನಾಡುವಂಥದ್ದೇ, ಅಂದರೆ ಯಾವ ಬಹುಮುಖ್ಯವಾದ ನಿರ್ಣಯಗಳು ನಾಳೆಯಲ್ಲಿ ಬರ್ತದೆ, ಯಾವ ವಿಚಾರದ ಮೇಲೆ, ಅದು ಕೇಂದ್ರ ಸರ್ಕಾರ ತಗೊಂಡ ವಿಚಾರ, ಅದು ಏನು ಕ್ರಮಗಳ ಬಗ್ಗೆಯೋ ಅಥವಾ ರಾಜ್ಯದ್ದು ಅನ್ನೋ ಬಗ್ಗೆ ಅವರು ಮಾತಾಡಲಿಕ್ಕೆ ಇದ್ದಾರೆ. ಈಗ ಮತ್ತೆ ಏನು ಈ ಸಂವಾದನ ಮುಂದುವರಿಸುವಾಗ ನಾನು ಗಣೇಶ್ ಕಾರ್ಣಿಕ್ ಅವರೇ ನಿಮ್ಮ ಹತ್ರ ಮತ್ತೆ ಕೇಳುವಂಥದ್ದು, ಈಗ ನಾಳೆ ನೀವು ಕೈಗೊಳ್ಳಬಹುದಾದ ಪ್ರಮುಖ ನಿರ್ಣಯಗಳು ಏನೇನು ಇರ್ಬೋದು ಅಂತ. ನಾನು ಇದನ್ನ ಈಗ ಹೇಳಬಾರ್ದು, ಖಂಡಿತವಾಗಿ ಹೇಳಬಾರ್ದು. ಆದರೆ ಒಂದು ನಿರೀಕ್ಷೆ ನಾನು ಹೇಳ್ತೀನಿ ನೋಡಿ. ಇತ್ತೀಚಿನ 6 ತಿಂಗಳ ಅವಧಿಯಲ್ಲಿ ರಾಜ್ಯ ಸರ್ಕಾರ ಎದುರಿಸಿರುವಂಥದ್ದು ಒಂದು ದೊಡ್ಡ ಕೋವಿಡ್ ಮಹಾಮಾರಿ ಮತ್ತು ಅದನ್ನ ನಿಯಂತ್ರಣ ಮಾಡುವಂತ ಒಂದು ಅತ್ಯಂತ ದೊಡ್ಡ ಜವಾಬ್ದಾರಿಯ ಕೆಲಸ. ಕೇವಲ ಕರ್ನಾಟಕ ರಾಜ್ಯವಲ್ಲ, ದೇಶ ಜಗತ್ತು ಅನುಭವಿಸುವಂತ ಸಂಗತಿ. ಎರಡನೇದು, ಒಂದು ವಿಚಿತ್ರ ರೀತಿಯಲ್ಲಿ ಈ ವರ್ಷ ಅತಿವೃಷ್ಟಿ ಮತ್ತು ಅಕಾಲಿಕ ಮಳೆ ಅಂತ ಹೇಳ್ತೀವಲ್ಲ, ಇದರಿಂದ ಜನಜೀವನ ಉದ್ವಸ್ತವಾಗಿರುವಂಥದ್ದು, ಕೃಷಿ ನಲಗಿರುವಂಥದ್ದು ನಾವು ನೋಡಿದ್ದೀವಿ. ಸರ್ಕಾರ ಒಂದಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ದು ಕೂಡ ನೋಡಿದ್ದೀವಿ. ಒಂದು ಕಡೆಯಿಂದ ಕೋವಿಡ್ ಸಂಕಟದಿಂದಾಗಿ ರಾಜ್ಯದ ರೆವೆನ್ಯೂ ಕಡಿಮೆ ಆಗಿದೆ, ರಾಜ್ಯದ ಮತ್ತು ರಾಷ್ಟ್ರದ ಆರ್ಥಿಕ ಚಟುವಟಿಕೆ ನಡೀತಾ ಇಲ್ಲ. ಇದ್ದ ಕೃಷಿ ಕೂಡ ಈ ಮಳೆಯಿಂದಾಗಿ ಹಾನಿ ಅನುಭವಿಸುವಂತಾಯ್ತು. ಸೊ 2 ಪ್ರಮುಖ ಸಂಗತಿಗಳು ಖಂಡಿತವಾಗಿ ಸ್ವಲ್ಪ ಚರ್ಚೆ ಮಾಡಲೇಬೇಕಾದ ಅನಿವಾರ್ಯತೆ ನಮ್ಮ ಕಣ್ಣ ಮುಂದೆ ಇದೆ. ಮತ್ತು ಯಾವ ರೀತಿಯಲ್ಲಿ ಈ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡಿದ ಸರ್ಕಾರ, ಏನಾದ್ರು ಸಲಹೆಗಳನ್ನು ಕೊಡಬಹುದಾ ಅಂತ ಹೇಳೋದು. ಈಗ 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 ನೀವು ಹೇಳಿದಾಗೆ ಅಂತ ಹೇಳಿದ್ರೆ, ಈಗ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡೋದಿದ್ರೆ, ಒಂದು ಕೇಂದ್ರ ಸರ್ಕಾರ ಏನು ಕೈಗೊಂಡಂಥ ರಾಷ್ಟ್ರೀಯ ಶಿಕ್ಷಣ ನೀತಿ, ಅದು ಬಹುಮುಖ್ಯವಾಗಿ ಇವತ್ತಿಗೆ ಕೂಡ ಚರ್ಚೆ ನಡೀತಾ ಇರುವಂಥದ್ದು ವಿಚಾರ ಒಂದು. ಮತ್ತು ಎರಡನೇ, ಅದು ಕೃಷಿ ಕಾಯ್ದೆ ಮತ್ತು ಅದರಲ್ಲೊಂದು ತಿದ್ದುಪಡಿ ಮತ್ತು APMC ವಿಚಾರ. ಇದು ಇವತ್ತಿಗೆ ಕೂಡ ಮತ್ತೆ ಮಾತನಾಡುವಂಥ ವಿಚಾರಗಳೇ ಆಗಿದ್ದಾವೆ. ಮತ್ತು ಕೆಲವೊಂದು ರಾಜ್ಯಗಳು ಏನು ಕೇಂದ್ರ ಸರ್ಕಾರಕ್ಕೆ ಸಡ್ಡು ಹೊಡೆದು ನಾವು ನಮ್ಮದೇ ಆದ ಏನು ಕೃಷಿ ಬಿಲ್ಗಳನ್ನು ಪಾಸ್ ಮಾಡ್ತೇವೆ ಅಂತೇಳಿ ಪಾಸ್ ಮಾಡಿದವರು ಕೂಡ ಇದ್ದಾರೆ. ಸೊ ಕೃಷಿ ಮತ್ತು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಬಹುಮುಖ್ಯವಾಗಿ ಚರ್ಚೆಗೆ ಬರುವ ಸಾಧ್ಯತೆ ಇರೋದು ನೋಡಿ. 2 ಅತ್ಯಂತ ಪ್ರಮುಖವಾದ ವಿಚಾರಗಳನ್ನು ಎತ್ತಿದ್ದೀರಿ. ಈ 2 ಕೂಡ ಹೆಚ್ಚಿನ ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಗಳಿದ್ದಂಥ ವಿಷಯಗಳು. ಅದು ಭಾಜಪವಂತೂ ಖಂಡಿತವಾಗಿ ಶಿಕ್ಷಣ ನೀತಿಯ ಬಗ್ಗೆ ವಿಶೇಷ ರೀತಿಯಲ್ಲಿ ಆಲೋಚನೆ ಮಾಡಿರುವಂತಹ ಒಂದು ಪಕ್ಷ. ಅಂದ್ರೆ ಎಲ್ಲೋ ನಮ್ಮ ಶಿಕ್ಷಣ ನೀತಿಯಲ್ಲೇ ತಪ್ಪುಗಳಿದ್ದಾವೆ ಅಂತ ಹೇಳುವಂಥದ್ದನ್ನು. ಮತ್ತು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇವತ್ತು ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಸಮಗ್ರವಾಗಿ ಸರ್ಕಾರ ಸ್ವೀಕಾರ ಮಾಡಿ ಇವತ್ತು ಅದನ್ನ ಅನುಷ್ಠಾನಗೊಳಿಸುವಂತ ಕೆಲಸವನ್ನು ಮಾಡಿದೆ. 2 ಲಕ್ಷಕ್ಕಿಂತ ಜಾಸ್ತಿ ಜನ ಅದರ ಬಗ್ಗೆ ಸಲಹೆಗಳನ್ನು ಕೊಟ್ಟದನ್ನು ಕೂಡ ತಾವು ಗಮನಿಸಿರ್ಬೋದು. ಮತ್ತು ಶಿಕ್ಷಣ ನೀತಿ ಮುಂದಿನ ಒಂದು 15-20 ವರ್ಷಗಳಲ್ಲಿ ಒಂದು ದೊಡ್ಡ ಪ್ರಮಾಣದ ಬದಲಾವಣೆಗೆ ಕಾರಣೀಕರ್ತವಾಗುವುದರಿಂದ ಅದೊಂದು ಚರ್ಚೆಗೆ ಸೂಕ್ತವಾದ ವಿಷಯ, ಚರ್ಚೆ ಆಗಬಹುದು ಹೇಳುವಂಥ ವಿಶ್ವಾಸ ನನಗಿದೆ. ಮತ್ತು ನಾವೆಲ್ಲ ಇದನ್ನು ಮುಕ್ತ ಕಂಠದಿಂದ ಸ್ವಾಗತ ಮಾಡಿದ್ದೇವೆ. ನಾನಂತೂ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡದ್ರಿಂದ ಅದನ್ನು ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಒಳ್ಳೆಯ ಸಂಗತಿಗಳನ್ನ, ಮತ್ತು ಇದು ಯಾವುದೋ ಒಂದು ಪಕ್ಷದ ಎಜೆಂಡಾ ತರ ಇಲ್ಲ, ಕಳೆದ 6 ಸಮಿತಿಗಳ ವರದಿಯ ಒಳ್ಳೆಯ ಅಂಶಗಳನ್ನು ಸಂಗ್ರಹಿಸಿಕೊಂಡು
ಆಧುನಿಕ ಜಗತ್ತಿನ ವಿಶ್ವದಾದ್ಯಂತ ಇರುವಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂತಹ ಒಳ್ಳೆಯ ಅಂಶಗಳನ್ನು ಸೇರಿಸಿಕೊಂಡು ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ದೃಷ್ಟಿನಲ್ಲಿ ಮತ್ತು ಹಿಂದೆ ಇರುವಂತಹ ಕೊರತೆಗಳನ್ನು ನಿವಾರಣೆ ಮಾಡುವ ದೃಷ್ಟಿಯಲ್ಲಿ ಬಹಳ ತುಂಬಾ ಚೆನ್ನಾಗಿರೋ ಸಂಗತಿ ಹೇಳಿದ್ರೆ, ಮಕ್ಕಳಲ್ಲಿ ಸ್ವಭಾವ ಸಹಜವಾಗಿರುವಂತಹ ಸೃಜನಶೀಲತೆ, ಪ್ರಶ್ನೆಗಳನ್ನು ಕೇಳುವಂತಹ ಪ್ರವೃತ್ತಿ, ಇನ್ನೋವೇಷನ್ ಮತ್ತು ಕ್ಯೂರಿಯಾಸಿಟಿ, ಇದನ್ನು ನಾವು ಯಾವುದೇ ಕಾರಣಕ್ಕೆ ನಾಶ ಮಾಡಬಾರದು. ಅದರಿಂದ ಅದ್ಭುತವಾದ ಸಂಗತಿಗಳಾಗಲಿಕ್ಕೆ ಸಾಧ್ಯ ಇದೆ ಹೇಳುವ ದೃಷ್ಟಿನಲ್ಲಿ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗೆ ಆಲೋಚನೆ ಮಾಡಿಕೊಂಡು ಅದನ್ನು ಕಂಪಾರ್ಟ್ಮೆಂಟ್ ಮಾಡಿಲ್ಲ, ಒಂದು ಕಂಟಿನ್ಯೂಸ್ ಹಾಗೆ ಆಲೋಚನೆ ಮಾಡಿ ಕೊಟ್ಟಿರುವಂತಹ ಸಂಗತಿ. ತುಂಬ ಫ್ಲೆಕ್ಸಿಬಿಲಿಟಿ ಇರುವಂತಹ ಸಂಗತಿಗಳು, ಚರ್ಚೆ ಮಾಡಬೇಕಾದ ವಿಷಯ ಮತ್ತು ಅದನ್ನು ಅನುಷ್ಠಾನಗೊಳಿಸಬೇಕಾದ ವಿಷಯ. ಕೆಲವು ರಾಜ್ಯಗಳು ರಾಜಕೀಯ ಕಾರಣಕ್ಕಾಗಿ ಅದನ್ನು ಒಪ್ಕೊಳ್ದೇ ಇರಬಹುದು, ಅದನ್ನು ಸತ್ಯಮೇವ ಜಯತೆ ಅಂತ ಹಾಕೊಂಡಿದ್ದು ಇವತ್ತಿನ ನಾಳೆ ಅದನ್ನು ಅವರು ಒಪ್ಕೊಳ್ತಾರೆ ಹೇಳುವಂಥ ವಿಶ್ವಾಸ ನಮಗಿದೆ. ಇದು ಒಂದು ಅಂಶ ಅತ್ಯಂತ ಪ್ರಮುಖವಾದದ್ದು, ಚರ್ಚೆ ಆಗೇ ಆಗತ್ತೆ ಅಂತ ನನಗೂ ಅನಿಸುತ್ತೆ. ಬಟ್ ಅದೇ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನೀವು ಹೇಳಿದಾಗೆ ಅನೇಕ ಹೊಸ ಸುಧಾರಣೆಗಳ ಬಗ್ಗೆ ಅದು ಮಾತಾಡುತ್ತೆ. ಹೌದು. ಬಟ್ ಏನು ಶಿಕ್ಷಣ ಕೊಡಬೇಕಾದವರ ಅಂದರೆ ಶಿಕ್ಷಣ ಕೊಡುವವರ ಅವರ ಏನು ಪರ್ಫಾರ್ಮೆನ್ಸ್, ಅವರ ಸ್ಕಿಲ್ಲನ್ನು ಉದ್ದೀಪನ ಮಾಡುವ ವಿಚಾರದಲ್ಲಿ ಅದು ಅಷ್ಟು ತುಂಬ ಫೋಕಸ್ ಮಾಡ್ತಾ ಇಲ್ಲ ಅನ್ನುವಂಥ ಬಗ್ಗೆ ನಾನು ಅದನ್ನು ಸ್ವಲ್ಪ ವಿರುದ್ಧವಾಗಿ ಹೇಳ್ತೀನಿ. ಒನ್ ಆಫ್ ದಿ ಫೋಕಸ್ ಏರಿಯಾ ಈಸ್ ಟೀಚರ್ಸ್ ಟ್ರೈನಿಂಗ್. ಈ BEd ಶಿಕ್ಷಣವನ್ನೇ ಆಮೂಲಾಗ್ರವಾಗಿ ಆಲೋಚನೆ ಮಾಡಿಕೊಂಡು ದ ಫೋಕಸ್ ಇಸ್ ಆನ್ ಟೀಚರ್ಸ್ ಟ್ರೈನಿಂಗ್. ಯಾಕಂದ್ರೆ ಔಟ್ಪುಟ್ ಕೆನಾಟ್ ಬಿ ಬೆಟರ್ ದನ್ ದ ಇನ್ಪುಟ್ ಅಂತ ಒಂದು ಮಾತಿದೆ. ಸೊ ಆ ದೃಷ್ಟಿಯಲ್ಲಿ ಈಗ ಇರುವ ಶಿಕ್ಷಕರ ಗುಣಮಟ್ಟ ಚೆನ್ನಾಗಿಲ್ಲ ಅಂತಲ್ಲ, ಅವರನ್ನು ಇನ್ನಷ್ಟು ಎಂಪವರ್ ಮಾಡುವಂಥ ಸಂಗತಿಗಳು ಮತ್ತು ಅದನ್ನು ಡಿಗ್ರಿ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗವನ್ನಾಗಿ ಮಾಡಿರುವಂಥದ್ದು ಮತ್ತು ಅದಕ್ಕೆ ಸೂಕ್ತ ಬದಲಾವಣೆ ತರುವಂತಹ ಸಂಗತಿಗಳು, ಇದರಲ್ಲಿ ತುಂಬಾ ಚರ್ಚೆ ಆಗಿದೆ. ತುಂಬಾ ಗಂಭೀರವಾಗಿ ಅದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಅಂತ ನಾನು ಓದ್ಕೊಂಡು ತಿಳ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಅದು ಕನ್ಸಿಡರ್ ಮಾಡಿದ್ದಾರೆ. ಖಂಡಿತವಾಗಿ. ಯಾಕಂದ್ರೆ ಒಂದು ವಿಚಾರ ಬಂದಾಗ ಅದಕ್ಕೆ ವಾದ ಪ್ರತಿವಾದಗಳು ಇರುವಂಥದ್ದು ಇದ್ದಂತ, ಮತ್ತೆ ನೀವು ಹೇಳಿದಾಗಲೇ ರಾಜಕೀಯ ಕಾರಣಕ್ಕಾಗಿ ವಿರೋಧ ಮಾಡುವಂಥದ್ದು ಕೂಡ ಇದ್ದದ್ದೇ. ಸರಿ, ಈಗ ಹಾಗಿದ್ದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಖಂಡಿತವಾಗಿ ನಾಳೆ ಚರ್ಚೆಗೆ ಬರುತ್ತೆ. ಇನ್ನೊಂದು ಬಹುಮುಖ್ಯವಾಗಿ ಕೃಷಿ ಬಿಲ್ ಬಗ್ಗೆ, ಏನು ಕೇಂದ್ರ ಸರ್ಕಾರ ಏನು ತಗೊಂಡಂಥ ಕೃಷಿ ಮಸೂದೆ ಅದೇ ಅದರ ಬಗ್ಗೆ ಚರ್ಚೆ ಬರ್ಬೋದು. ನಾನು ಬೇಸಿಕಲಿ ಅಗ್ರಿಕಲ್ಚರ್ ಗ್ರಾಜುಯೇಟ್, BSc ಅಗ್ರಿಕಲ್ಚರ್ ಓದಿರುವಂಥದ್ದು. APMC ಆ್ಯಕ್ಟನ್ನು ಅವಾಗೆಲ್ಲ ಸ್ಟಡಿ ಮಾಡಿದ್ದು ಮತ್ತು 1980s ಆ ಟೈಮ್ನಲ್ಲಿ ಕೃಷಿ APMC ಮಾರ್ಕೆಟ್ನ ಆ್ಯಕ್ಟಿಗೆ ಸುಧಾರಣೆ ತರಬೇಕು ಹೇಳುವಂಥದ್ದು, APMCಯಲ್ಲಿರುವಂಥ ದಲ್ಲಾಳಿಗಳಿಂದ ರೈತರ ಶೋಷಣೆ ಆಗ್ತದೆ ಇರುವಂತ ಹೇಳುವಂಥದ್ದು ಮತ್ತು ಬಹು ದೊಡ್ಡ ಪ್ರಮಾಣದಲ್ಲಿ ರೈತರು ಇದರ ಮೇಲೆ ವಿಶ್ವಾಸ ಇಲ್ಲದೆ APMCಗೆ ಬರ್ತಾ ಇಲ್ಲ ಹೇಳುವ ಸಂಗತಿಗಳು ನಮ್ಗೆ ಆಗ ಪಾಠ ಹೇಳ್ಕೊಡ್ತಾ ಇದ್ರು. ನಿರಂತರವಾಗಿ ರಾಜಕೀಯ ಪಕ್ಷಗಳು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಮಾರುಕಟ್ಟೆ ಸುಧಾರಣೆ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಇದನ್ನ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳದೆ, ಸ್ಟಡಿ ಮಾಡದೆ ಯಾಕೆ ಪ್ರತಿಭಟನೆ ಮಾಡಿದ ನಂಗೆ ಇನ್ನೂ ಅರ್ಥ ಆಗಿಲ್ಲ. ಮತ್ತು ವಿಶೇಷ ಹೇಳಿದರೆ ಸುಮಾರು 90% ನಮ್ಮ ದೇಶದ ರೈತರು APMCಯನ್ನು ಉಪಯೋಗ ಮಾಡ್ತಿರ್ಲಿಲ್ಲ. APMCಯಲ್ಲಿ ಶೋಷಣೆ ಆಗ್ತಿತ್ತು, ಆದರೆ ಹೊರಗಡೆ ಆಗ್ತಾ ಇತ್ತು. ಇವತ್ತು APMC ಮಾರ್ಕೆಟ್ನ ಕಾಯ್ದೆಯನ್ನು ರದ್ದು ಮಾಡದೆ, APMC ಇದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಹೇಳುವಂತ ಸ್ಕೀಮ್ ಇದೆ, ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಹೇಳುವ, ಅದನ್ನು ರದ್ದು ಮಾಡದೆ ಅದೆಲ್ಲವನ್ನ ಹೆಚ್ಚು ಮಾಡಿ, ಅಂದ್ರೆ ಈಗ ಕೇಂದ್ರ ಸರ್ಕಾರ ಬಂದ ಮೇಲೆ ಒಂದು 22 ಬೇರೆ ಬೇರೆ ರೈತರ ಬೆಳೆಯುವಂತ ಬೆಳೆಗಳಿಗೆ 43% 78%ನವರೆಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಈ ಕಾನೂನು ಪಾಸ್ ಆದ ಒಂದು ವಾರದಲ್ಲಿ ಪುನಃ ಅನೌನ್ಸ್ ಮಾಡಿದ್ದಾರೆ. ಅದೇ ಹೊರಗಡೆ ಹೋಗಿಬಿಟ್ಟು APMC ರದ್ದಾಗತ್ತೆ, ನಿಮ್ಗೆ ಇನ್ಮೇಲೆ MSP ಸಿಗುದಿಲ್ಲ ಅಂತೇಳಿ ಸುಳ್ಳು ಪ್ರಚಾರ ಮಾಡುವಂಥದ್ದು, ಸತ್ಯ ಹೇಳದೇ ಇರುವಂಥದ್ದು. ನಾನು ಅಂದ್ಕೊಳ್ತೀನಿ, ರೈತನಿಗೆ ಒಂದು ಮುಕ್ತವಾದ ಮಾರುಕಟ್ಟೆಯ ಅವಕಾಶವನ್ನು ಕಲ್ಪಿಸಿ ಅವನು ಮನೆಯಲ್ಲಿ ಕೂತ್ಕೊಂಡು ಈ ನ್ಯಾಯ ಮೂಲಕ ಜಗತ್ತಿನಲ್ಲಿ ಎಷ್ಟು ಪ್ರೈಸ್ ಎಲ್ಲ ಇದೆ, ಭಾರತ ದೇಶದಲ್ಲಿ ಎಷ್ಟು ಪ್ರೈಸ್ ಇದೆ, ತನ್ನ ಮಾರ್ಕೆಟ್ ಎಷ್ಟು ಪ್ರೈಸ್ ನೋಡಿಕೊಂಡು ಒಬ್ಬ ಯಾರೋ ಬರ್ತಾನೆ ವ್ಯಾಪಾರ ಮಾಡ್ಲಿಕ್ಕೆ ಅವನ ಜೊತೆಗೆ, ನೋಡಿ ನನ್ನ ಪ್ರಾಡಕ್ಟ್ ಬೇಕು ಅಂತ ಹೇಳಿಕೊಂಡು, ನೋಡಪ್ಪ ಇಷ್ಟು ಮಾರ್ಕೆಟ್ ಪ್ರೈಸ್ ಇದೆ, ಕೊಟ್ಟರೆ ತಗೊಂಡು ಹೋಗು, ಇಲ್ಲಾಂದ್ರೆ ಹೇಳುವಂತ ಒಂದು ಅವನಿಗೆ ಆತ್ಮವಿಶ್ವಾಸದಿಂದ ಚರ್ಚೆ ಮಾಡುವಂತ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ಇಟ್? ನಾನು ಯಾವಾಗಲೂ ಹೇಳ್ತೀನಿ, ನಾನು ಸಣ್ಣದಿರ್ಬೇಕಾದ್ರೆ ನಮ್ಮ ತಂದೆ ನಮಗೆ ಹಳ್ಳಿಯಿಂದ ಕಾರ್ಕಳ ಪೇಟೆಗೆ ಬಾಳೆಗೊನೆ, ಬಾಳೆ ಎಲೆ, ಅಡಿಕೆ, ಆಮೇಲೆ ಈ ಹಾಳೆ ಅಂತ ಮಾಡ್ತಿದ್ರು, ಅದೆಲ್ಲ ಬಸ್ಸಿನ ಟಾಪ್ ಕಳಿಸ್ತಾ ಇದ್ರು. ನೀವು ಕಾರ್ಕಳದಲ್ಲಿ ಅಂಗಡಿಗೆ ತಗೊಂಡು ಹೋದ್ರೆ, ರಾಯರೇ ನಮ್ಮ ಹತ್ರ ತುಂಬಾ ಸ್ಟಾಕ್ ಇದೆ, ಆದ್ರೆ ನೀವು ದೂರದಿಂದ ತಗೊಂಡು ಬಂದಿದ್ದೀರಿ, ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕೊಡ್ತೇನೆ, ತಗೊಂಡು ಹೋಗಿ ಅಂತ, ಇಷ್ಟು ಕೊಡ್ತೇನೆ, ನಮ್ಮ ಬೆಲೆ ಇಷ್ಟು, ಅಷ್ಟು ಬೇಕಾದ್ರೆ ತಗೊಂಡು ವಾಪಸ್ ತಗೊಂಡು ಹೋಗಿ ಅನ್ನೋದು ಗೊತ್ತು ಅವರಿಗೆ. ಇನ್ನೊಂದು ಸಂಜೆ ಬಸ್ಸಿಗೆ ವೇಟ್ ಮಾಡಬೇಕು, ನಾವು ಎಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೇವೆ. ಸೊ ಶೋಷಣೆ ಆಗ್ತಾ ಇತ್ತು. ಇವತ್ತು ರೈತನ ಮನೆ ಬಾಗಿಲಿಗೆ ಬಂದು
ವ್ಯಾಪಾರ ನಡೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಇದರಲ್ಲಿ ಏನಾದರೂ ಕೊರತೆಗಳಿದ್ರೆ ತಿದ್ದುಕೊಳ್ಳುವಂಥ ಮುಕ್ತ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೇನು ಒಂದು ಇದರೊಟ್ಟಿಗೆ ಆಗಿರುವಂಥದ್ದು ಈ ಕಾಂಟ್ರಾಕ್ಟ್ ಲೇಬರ್ ಅನ್ನೋದು, ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ ಆಗ್ತಾ ಇತ್ತು ಮುಂಚೆನೂ ಕೂಡ, ಅನಧಿಕೃತವಾಗಿ ಆಗ್ತಾ ಇತ್ತು, ಈಗ ಅಧಿಕೃತವಾಗಿ ಮಾಡಿದ್ದಾರೆ. ಮತ್ತು ಇದರಲ್ಲಿ ಬಹಳ ಸೊಗಸಾದ ಅಂಶ ಏನು ಅಂತ ಹೇಳಿದ್ರೆ, ಕಾಂಟ್ರಾಕ್ಟ್ ಇರುವಂಥದ್ದು ರೈತ ಬೆಳೆದ ಬೆಳೆಗೆ ಮಾತ್ರ, ರೈತನ ಭೂಮಿಗೂ ಅದಕ್ಕೂ ಸಂಬಂಧ ಇಲ್ಲ ಕಾಂಟ್ರಾಕ್ಟ್ ಅಲ್ಲಿ. ಮತ್ತು 30 ದಿನಗಳ ಒಳಗೆ ಏನಾದರೂ ಡಿಸ್ಪ್ಯೂಟ್ ಬಂದ್ರೆ ಜಿಲ್ಲಾ ಅಧ್ಯಕ್ಷರ ಒಂದು ಸಮಿತಿ ಅದನ್ನು ತೀರ್ಮಾನ ಮಾಡಬೇಕು ಅಂತ ಕಾನೂನಾತ್ಮಕ ಪ್ರೊವಿಷನ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ತುಂಬ ಸರಿಯಾಗಿ ಇಂಪ್ಲಿಮೆಂಟ್ ಆಗಿತ್ತು. ಆದರೆ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ಫ್ರಾಗ್ಮೆಂಟ್ ಆಗಿ ಹೋಗಿದೆ. 3/4 ಎಕರೆ, 1 ಎಕರೆ, 1.5 ಎಕರೆ, 2 ಎಕರೆ, ದೇ ಆರ್ ನಾಟ್ ಇಕನಾಮಿಕಲಿ ವಯಬಲ್. ಖಂಡಿತ. ಈಗ ಒಂದಷ್ಟು ಜನ ಸೇರ್ಕೊಂಡು ಒಂದು 50 ಎಕರೆ 100 ಎಕರೆ ಪ್ಲಾಟ್ ಅನ್ನ ಒಂದು ಕಮ್ಯುನಿಟಿ ಫಾರ್ಮಿಂಗ್ ಮಾಡ್ತಾರೆ. ಯಾರೋ ಒಬ್ಬ ಇನ್ವೆಸ್ಟ್ ಮಾಡ್ತಾನೆ, ಇನ್ ಟರ್ಮ್ಸ್ ಆಫ್ ಇಂಪೋರ್ಟ್ಸ್, ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ, ಇನ್ ಟರ್ಮ್ಸ್ ಆಫ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾನೆ. ಹಿ ವಿಲ್ ಬ್ರಿಂಗ್ ಇನ್ ಬೆಟರ್ ಹೈಬ್ರಿಡ್ ಸೀಡ್ಸ್ ಎಲ್ಲ ತಗೊಂಡು ಬರ್ತಾನೆ. ರೈತರೊಟ್ಟಿಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ, ನೋಡಿ ನಿಮಗೆ ಇಷ್ಟೆಲ್ಲ ತಂದು ಕೊಡ್ತೇನೆ, ನಾನು ಇಷ್ಟು ಬೆಳೆಗೆ ಬೆಲೆ ಕೊಡ್ತೇನೆ. ವಾಟ್ ಈಸ್ ರಾಂಗ್ ಇನ್ ಇಟ್? ಈಗ ಬದಲಾದ ವಾತಾವರಣದಲ್ಲಿ ನಾವು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಮಾಡಿಕೊಂಡು ರೈತನ ಮತ್ತು ಭೂಮಿಯ ಸಂಬಂಧವನ್ನು ಡಿಸ್ಟರ್ಬ್ ಮಾಡದೇನೆ ಅವನಿಗೆ ಒಳ್ಳೆಯ ಬೆಲೆ ಕೊಡುವಂತ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಏನ್ ತಪ್ಪಿದೆ? ಸೊ ಇದು ಆಗಿರುವಂತಹ ಸಂಗತಿಗಳು. ಸೊ ಹಾಗಾಗಿ ಈ ಪ್ರಮುಖವಾದ ಸಂಗತಿ ಕೂಡ ಚರ್ಚೆಗೆ ಖಂಡಿತವಾಗಿ ಬರಬಹುದು, ಸಾಧ್ಯತೆ ಇರ್ತದೆ. ಬರುತ್ತೆ. ಈಗ ಕೃಷಿ ವಿಚಾರಕ್ಕೆ ಮಾತಾಡುವಾಗ ಒಂದು, ಯಾಕಂದರೆ ಅದರ ಬಗ್ಗೆ ಆಕ್ಷೇಪಗಳು ಮತ್ತು ಪ್ರತಿರೋಧಗಳು ಇನ್ನೂ ಕೂಡ ನಿಂತಿಲ್ಲ ದೇಶವ್ಯಾಪಿಯಾಗಿ. ಮತ್ತು ಬಹುತೇಕವಾಗಿ ಏನು BJP ಯೇತರ ಸರ್ಕಾರಗಳು ಇರುವಂಥ ರಾಜ್ಯ ಸರ್ಕಾರಗಳು ಅವರು ಬಾರಿ ಏನು ಖಡಕ್ಕಾದ ಒಂದು ನಿಲುವಿಗೆ ಬಂದು ನಿಂತಿದ್ದಾರೆ. ನಾವು ಈ ಒಂದು ಬಿಲ್ಲನ್ನು ನಾವು ಯಾವ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಬಿಡೋದಿಲ್ಲ, ನಾವು ಬೇಕಿದ್ರೆ ಬೇರೆ ಮಾಡಿಕೊಳ್ತೇವೆ. ಯಾವುದೇ ಒಂದು ಕಾರಣಕ್ಕಲ್ಲ, ರಾಜಕೀಯ ಕಾರಣಕ್ಕಾಗಿ ಅವರು ಸ್ಪೆಸಿಫಿಕ್ ಆಗಿ ಒಂದು ಕಾರಣ ಕೊಡ್ತಾರೆ. ಇದು ರೈತರನ್ನು ಏನು ನೀವು ಹೇಳ್ತಾ ಇದ್ದೀರಲ್ಲ, ರೈತರಿಗೆ ಸ್ವಾತಂತ್ರ್ಯ ಕೊಟ್ಟೆವು ಅಂತ, ರೈತರಿಗೆ ಸ್ವಾತಂತ್ರ್ಯ ಬಂತು ಈ ಬಿಲ್ಲಿಂದ ಅಂತ. ಬಟ್ ಅವರು ಹೇಳುವಂಥದ್ದು ರೈತರಿಗೆ ಸ್ವಾತಂತ್ರ್ಯ ಬಂದಿಲ್ಲ, ಮತ್ತೆ ಕೂಡ ಯಥಾ ಪ್ರಕಾರ ಶೋಷಣೆ ನಡೆಯುತ್ತೆ. ಮತ್ತು ಇನ್ನೂ ಒಂದು ಮುಖ್ಯವಾಗಿ ಹೇಳ್ತಾರೆ ಅವರು, ನೀವು ರೈತರಿಗೆ ಅವನ ಬೆಳೆ ಮತ್ತು ಅಥವಾ ಉತ್ಪನ್ನ ಅದನ್ನು ಮಾರಾಟ ಅದರ ಕ್ರಯ ವಿಕ್ರಯದ ಬಗ್ಗೆನೇ ತುಂಬ ಫೋಕಸ್ ಮಾಡಿದ್ದೀರಿ. ಅದಕ್ಕಿಂತ ಮೂಲವಾಗಿ ಬೇಸಿಕ್ ಅವನ ಭೂಮಿಯನ್ನು ಅಭಿವೃದ್ಧಿಪಡಿಸುವಂಥದ್ದು, ಅವನ ಕೃಷಿಗೆ ಬೇಕಾದ ನೀರು, ಕೃಷಿಗೆ ಬೇಕಾದ ಏನು ವಿದ್ಯುತ್, ಇದರ ಬಗ್ಗೆ ಎಲ್ಲ ತುಂಬ ಒಂದು 2-3 ಸಂಗತಿ ಹೇಳ್ತೇನೆ. ಎಸ್, ಖಂಡಿತ. ನೀವು ನೆಕ್ಸ್ಟ್ ಟೈಮ್ ಯಾರು ಚರ್ಚೆ ಮಾಡುವಾಗ ಅವ್ರನ್ನ ಕರೆದು ಕೇಳಬೇಕು, ನೀವು ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಕೃಷಿ ಮಾರುಕಟ್ಟೆ ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಹೇಳಿದ್ದೀರಿ, ಏನು ವಿವರಿಸಿ ಅಂತ ಹೇಳಬೇಕು. ಕೃಷಿ ಸಿಂಚಾಯಿ ಯೋಜನೆ ಅಂತ ಮೋದಿಯವರು ತಂದ್ರು, ಅದು ಯಾವುದ್ರ ಬಗ್ಗೆ ಅಂತ ಕೇಳಬೇಕು. ಫಸಲ್ ಬಿಮಾ ಯೋಜನೆ ಅಂತ ತಗೊಂಡು ಬಂದ್ರು, ಅದು ಯಾವುದ್ರ ಬಗ್ಗೆ ಅಂತ ಕೇಳಬೇಕು. ನೇರವಾಗಿ ಕೃಷಿ ಸಮ್ಮಾನ್ ಯೋಜನೆ ತಗೊಂಡು ಬಂದ್ರು, ಅದು ಯಾವ್ದ್ರ ಬಗ್ಗೆ ಅಂತ ಕೇಳಬೇಕು. ಅದಾದ್ಮೇಲೆ ಇದು ಪಂಪ್ ಸೆಟ್ ಇದೆಯಲ್ಲ, ಅದಕ್ಕೆ ಸೋಲಾರ್ ಯೂನಿಟ್ ಕನೆಕ್ಟ್ ಮಾಡುವಂತ ಕೆಲಸವನ್ನು ತಗೊಂಡು ಬಂದ್ರು, ಅದು ಯಾವ್ದ್ರ ಬಗ್ಗೆ ಅಂತ ಕೇಳಬೇಕು. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ 250% ವರೆಗೆ ಜಾಸ್ತಿ ಮಾಡಿದ್ರು ಕಳೆದ 4-6 ವರ್ಷದಲ್ಲಿ. ನೀವು ಒಂದು ಹಿಂದೆ ಏನು ಮಾಡಿದ್ರಿ ಅಂತ ಕೇಳಬೇಕು. ಇನ್ನೂ ಒಂದು ಪ್ರಮುಖವಾದ ಪ್ರಶ್ನೆ ಕೇಳಬೇಕು, ನೀವೇನು ಅಂತ ಹೇಳಿದ್ರೆ, APMC ಆಕ್ಟ್ ಇತ್ತು, ಮಿನಿಮಮ್ ಸಪೋರ್ಟ್ ಪ್ರೈಸ್ MIS ಸ್ಕೀಮ್ ಇತ್ತು ನಮ್ಮಲ್ಲಿ. ಇದೆಲ್ಲವೂ ಇದ್ದು ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗಿತ್ತಾ? ರೈತನಿಗೆ ಲಾಭ ಸಿಗ್ತಾ ಇತ್ತಾ? ರೈತನಿಗೆ ಅವನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇತ್ತಾ? ಅವನಿಗೆ ಮಾರ್ಕೆಟ್ ಆಕ್ಸೆಸ್ ಇರಲಿಲ್ಲ, ಅವನಿಗೆ ಕೋಲ್ಡ್ ಸ್ಟೋರೇಜ್ ಚೈನ್ ಇರಲಿಲ್ಲ, ಅವನು ಎಲ್ಲೋ ಬೆಳೆದ ಬೆಳೆ ಇನ್ನೊಂದು ಕಡೆಗೆ ಮುಟ್ಟಿಸ್ಲಿಕ್ಕೆ ವ್ಯವಸ್ಥೆಗಳಿರಲಿಲ್ಲ. ಕಿಸಾನ್ ರೈಲ್ ಯಾಕೆ ಪ್ರಾರಂಭ ಮಾಡಿದ್ರು? ಯಾಕೆ ವಿಶೇಷ ವಿಮಾನಗಳನ್ನು ತಯಾರು ಮಾಡಿದ್ರು? ಯಾಕೆ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನ ಅವನ ಫಾರ್ಮಿಗೆ ಹೋಗಿ ಕೊಡುವಂತ ಕೆಲಸವನ್ನ ಮಾಡಿದ್ರು? ಸೊ ರಾಜಕೀಯದಿಂದ ಹೊರಗೆ ಬಂದು ಕೃಷಿಕನ ಕಳೆದ 70 ವರ್ಷಗಳ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನೀವು ಕಳೆದ 60 ವರ್ಷ ಏನು ಮಾಡಿದಿರಿ ಅಂತ ಆಲೋಚನೆ ಮಾಡಿಕೊಂಡು ರೈತ ಕಷ್ಟದಲ್ಲಿದ್ದಾನೆ ಅಂತ ಹೇಳ್ತಿದ್ರಲ್ಲ ನೀವು ಇವತ್ತು. ಓನ್ ಅಪ್ ರೆಸ್ಪಾನ್ಸಿಬಿಲಿಟಿ. 60 ವರ್ಷಗಳಿಂದ ರೈತರು ಉದ್ಧಾರ ಆಗಿಲ್ಲ. ಇವತ್ತು ನಾವು ಅದನ್ನು ಪ್ರಾಮಾಣಿಕವಾಗಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಇದನ್ನು ಅಗ್ರಿಕಲ್ಚರಲ್ ಇಕನಾಮಿಕ್ಸ್ ವೆಲ್ಕಮ್ ಮಾಡಿದ್ದಾರೆ. ಸ್ವಾಮಿನಾಥನ್ ಅವರ ಹಾಡಿ ಹೊಗಳ್ತೇವೆ ನಾವು. ಸ್ವಾಮಿನಾಥನ್ ಅವರು ಕೊಟ್ಟ ರೆಕಮೆಂಡೇಶನ್ ಇವರು ಇಂಪ್ಲಿಮೆಂಟ್ ಮಾಡಲಿಲ್ಲ, ಅದನ್ನು ಇವತ್ತು ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ರೈತನಿಗೆ ಮಾರುಕಟ್ಟೆಗೆ ಮುಕ್ತ ಪ್ರವೇಶ, ರೈತ ಬೆಳೆದ ಬೆಳೆಗೆ ಅಟ್ಲೀಸ್ಟ್ 50% ಪ್ರಾಫಿಟ್ ಮಾರ್ಜಿನ್ ಇಟ್ಟು ಕೊಡಬೇಕು ಅಂತ ಸ್ವಾಮಿನಾಥನ್ ಹೇಳುವಂತ ಅದನ್ನು ಇಂಪ್ಲಿಮೆಂಟ್ ಮಾಡುವಂತ ಕೆಲಸ. ಕಿಸಾನ್ ರೈಲ್ ಕೋಲ್ಡ್ ಸ್ಟೋರೇಜ್ ನ ಮೂಲಕ ಯಾವನು ಎಲ್ಲಿ ಏನನ್ನು ಬೆಳಿಲಿ ಅದನ್ನು ಮಾರುಕಟ್ಟೆಗೆ ತಪ್ಪಿಸುವಂತ ಕೆಲಸ. ಇ-ನ್ಯಾಮ್ ಅಂದ್ರೆ ಇದು ಡಿಜಿಟಲ್ ಇಂಡಿಯಾದಲ್ಲಿ ಅದನ್ನು ಡೆವಲಪ್ ಮಾಡಿಕೊಂಡು ರೈತ ಕೂತ್ಕೊಂಡಲ್ಲೇ ಇದನ್ನ ಕಲ್ಪಿಸುವಂತ ವ್ಯವಸ್ಥೆ.
ಮಣ್ಣು ಪರಿಶೀಲನೆ ಮಾಡಿ ಅದಕ್ಕೆ ಅನುಕೂಲವಾದ ಗೊಬ್ಬರ ಕೊಡುವಂಥ ಪ್ರಯತ್ನ. ಈ ಯೂರಿಯಾ ಕೋಟಿಂಗ್ ಇದೆಯಲ್ಲ, ಹೌದು, ಇದು ಬೇವಿನ ಕೋಟಿಂಗ್ ಮಾಡಿ, ನೀಮ್ ಕೋಟಿಂಗ್, ಹೌದು. ಇದರಿಂದ ಸಬ್ಸಿಡಿಯಲ್ಲಿ ತಗೊಂಡ ಯೂರಿಯಾವನ್ನು ಇಂಡಸ್ಟ್ರಿಯಲ್ ಯೂಸ್ಗೆ ಉಪಯೋಗ ಮಾಡುವಂಥ ಒಂದು ದುಸ್ಥಿತಿ ನಮ್ಮ ದೇಶದಲ್ಲಿ ಇತ್ತು. ಒಂದು ಸಣ್ಣ ನಿರ್ಣಯ, ನಾವು ಎಲ್ಲ ಯೂರಿಯಾ ಇದು ನೀಮ್ ಕೋಟಿಂಗ್ ಮಾಡ್ತೇವೆ ಹೇಳೋ ಕಾರಣದಿಂದ 16,000 ಕೋಟಿ ರೂಪಾಯಿಗಳು ದುಡ್ಡು ಉಳಿತಾ ಇದೆ ಇವತ್ತು. ಅಂತ ಹೇಳಿದ್ರೆ ಕೃಷಿ ಕ್ಷೇತ್ರಕ್ಕೆ ಮೋದಿಯವರ ಸರ್ಕಾರ ಮಾಡಿರುವಂತಹ ಸುಧಾರಣೆಗಳು 4-6 ವರ್ಷದ ಅವಧಿಯಲ್ಲಿ ದೇ ಕಾಂಟ್ ಈವನ್ ಇಮ್ಯಾಜಿನ್. ಅದ್ರ ಜೊತೆಗೆ ಮೊನ್ನೆ 20 ಲಕ್ಷ ಕೋಟಿ ರೂಪಾಯಿಗಳ ಏನು ಪ್ಯಾಕೇಜ್ ಅನೌನ್ಸ್ ಮಾಡಬೇಕಾದ್ರೆ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಅನುಕೂಲವಾಗುವಂಥ ಪ್ಯಾಕೇಜ್ ಅನ್ನು ಡೆವಲಪ್ ಮಾಡಿರುವಂಥದ್ದು. ಸೊ 60-65 ವರ್ಷ ನೀವು ರೈತರನ್ನ ಸುಮ್ಮನೆ ಇಲ್ಲಿಗೆ ಮೊಳಕೈಗೆ ದೇಶದ ಬೆನ್ನೆಲುಬು ಅಂತ ಹೇಳಿಬಿಟ್ಟು ಬೆನ್ನು ಮುರಿದಿದ್ರಿ. ಈಗ ಅವರಿಗೆ ಬೆನ್ನಿಗೆ ಆಧಾರ ಕೊಡುವಂತ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾನು ಒಬ್ಬ ರಾಜಕೀಯ ವ್ಯಕ್ತಿಯಾಗಲ್ಲ, ಒಬ್ಬ ರೈತನ ಮಗನಾಗಿ ಕೃಷಿ ಪದವಿ ಪಡ್ಕೊಂಡವನಾಗಿ ಇದನ್ನು ಅತ್ಯಂತ ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೇನೆ. ಎಸ್ ಸರ್, ನಾವು ಇನ್ನಷ್ಟು ವಿಚಾರಗಳನ್ನು ಮಾತಾಡಬೇಕಾಗಿದೆ. ನಾವು ಬ್ರೇಕ್ ತಗೊಳ್ಳೋ. ಬ್ರೇಕ್ನ ನಂತರ ಏನು ಈಗಾಗಲೇ ನೀವು ಹೇಳಿದ್ರಿ ಈ ಒಂದು ಕೃಷಿ ಮಸೂದೆ ಬಗ್ಗೆ ನಾಳಿನ BJP ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆಗೆ ಬರಬಹುದು, ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಕೂಡ ಬರಬಹುದು ಅಂತ. ನೋಡ ಇನ್ನೂ ಏನೆಲ್ಲ ಬರಬಹುದು ಅಂತ ಒಂದು ಸಣ್ಣ ಬ್ರೇಕ್ ತೆಕ್ಕೊಂಡು ಮತ್ತೆ ಈ ಒಂದು ಸಂವಾದವನ್ನು ಮುಂದುವರಿಸುವ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. BJP ರಾಜ್ಯ ಕಾರ್ಯಕಾರಿಣಿ ಸಭೆ ನಾಳೆ ನಡೆಯುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಸಂವಾದಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ. ರಾಜ್ಯ BJP ವಕ್ತಾರರಾಗಿರುವಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಈ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಅವರು ಹೇಳಿದ್ದಾರೆ. ಅಂದರೆ ಈ ಒಂದು ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸಭೆ ಯಾವ ರೀತಿಯ ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋದನ್ನು, ಅನಂತರ ಯಾವೆಲ್ಲ ವಿಚಾರಗಳಲ್ಲಿ ಚರ್ಚೆಗೆ ಬರಬಹುದು ಅಂತ. ಹಾಗಂದರೆ ನಿಖರವಾಗಿ ಇಂಥದ್ದನ್ನೇ ನಾನು ಬಹಿರಂಗವಾಗಿ ಆ ಒಂದು ಏನು ಸಭೆ ನಡೆದು ಅದನ್ನು ಹೇಳಬೇಕಾದ ಅವಧಿಯಲ್ಲಿ ಹೇಳಬಹುದೇ ಹೊರತು ತುಂಬ ಪೂರ್ವವಾಗಿ ಹೇಳುವಂತೆ ಇಲ್ಲ. ಹಾಗಿದ್ದರೂ ಕೂಡ ಒಂದು ಜನರಲ್ ಆಗಿ ಏನು ತುಂಬ ಪ್ರಚಲಿತವಾಗಿರುವಂಥ ವಿಚಾರಗಳು ಏನೆಲ್ಲ ಇರ್ತದೆ ಅವೆಲ್ಲ ಸಾಮಾನ್ಯವಾಗಿ ಚರ್ಚೆಗೆ ಬರುತ್ತದೆ ಅನ್ನೋ ಒಂದು ನಿರೀಕ್ಷೆ ಏನಿರುತ್ತೆ ಜನರಿಗೆ ಅಥವಾ ರಾಜಕೀಯ ವಲಯದಲ್ಲಿ, ಅಂಥ ವಿಚಾರಗಳನ್ನು ಅವರು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಅದು ಮುಖ್ಯವಾಗಿ ಏನು ಕೇಂದ್ರದ ಕೃಷಿ ಮಸೂದೆ, ಆಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿ, ಈ ವಿಚಾರ ಚರ್ಚೆಗೆ ಬರ್ಬೋದು ಅಂತ. ಸರ್, ಈಗ ಈ ಕೋವಿಡ್ ವಿಚಾರವಾಗಿ ಸರ್ಕಾರದ ಬಗ್ಗೆ ಒಟ್ಟು ಯಾಕಂತ ಹೇಳಿದ್ರೆ ನೀವು ಆಗಲೇ ಹೇಳಿದಾಗೆ ಅದು ನಮ್ಮ ರಾಜ್ಯವನ್ನು ಮಾತ್ರ ಅಲ್ಲ, ದೇಶ ಜಗತ್ತನ್ನೇ ಭಾರಿ ತೀವ್ರವಾಗಿ ತೊಂದರೆಗೆ ಒಳಪಡಿಸಿದಂಥ ಒಂದು ಸಮಯ. ಬಟ್ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೈಗೊಂಡುಗಳಂಥ ನಿರ್ಣಯಗಳು, ನಿರ್ಧಾರಗಳು, ನೆರವುಗಳು, ಅದು ಅದರ ಬಗ್ಗೆ ಕೂಡ ಸಾಕಷ್ಟು ಆಕ್ಷೇಪಗಳು ಪ್ರತಿಪಕ್ಷದ ವಲಯದಿಂದ, ಜನರಿಂದೆಲ್ಲ ಕೇಳಿ ಬಂದಿತ್ತು. ಈ ರಾಜ್ಯಕಾರ ಏನು ನಿಮ್ಮ ನಾಳೆ ನಡೆಯುವಂಥ ಕಾರ್ಯಕಾರಿಣಿ ಸಭೆಯಲ್ಲಿ ಇದು ಚರ್ಚೆಗೆ ಬರಬಹುದಾ, ಅಥವಾ ಈಗಾಗಲೇ ನೀವು ಹೇಳಿದ್ರಿ ನಮ್ಮದು 3 ತಿಂಗಳಿಗಿಂತ ನಡೀತಾ ಇತ್ತು ಅಂತ, ಬಟ್ ಕೋವಿಡ್ ಟೈಮಲ್ಲಿ ಅದು ನಡೆದಿರಲಿಲ್ಲ. ಬಟ್ ನಾನು ಕೇಳೋದು ಮೊದಲಲ್ಲಿ ಆದರೂ ನಡೆದಿತ್ತಾ ಅಥವಾ ಚರ್ಚೆಗೆ ಬಂದಿತ್ತಾ ಅಥವಾ ನಡೆದು ಅಲ್ಲ, ಒಂದು ಚೌಕಟ್ಟಿನ ಒಳಗೆ ಚರ್ಚೆ ಆಗುವಂಥದ್ದು, ಮತ್ತೊಂದು ಹೀಗೆ ಚರ್ಚೆ ಆಗುವಂಥದ್ದು. ಈಗ 6 ತಿಂಗಳಿಂದ ನಮ್ಮ ಪ್ರಮುಖರು ಯಾರನ್ನು ಭೇಟಿಯಾಗಿಲ್ವಾ ಕೇಳಿದ್ರೆ ಭೇಟಿಯಾಗಿದ್ದೀವಿ, ಅನೇಕ ಸಂದರ್ಭಗಳಲ್ಲಿ ಭೇಟಿಯಾಗಿದ್ದೀವಿ. ಹಾಗಾಗಿ ಚರ್ಚೆಗಳಾಗಿದೆ. ಅದಕ್ಕೊಂದು ಅಧಿಕೃತ ಸ್ವರೂಪ ಬರುವಂಥದ್ದು ರಾಜ್ಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗಿಬಿಟ್ಟು ಒಂದು ನಿರ್ಣಯವಾಗಿ ಪರಿವರ್ತನೆ ಆದಾಗ ಅದಕ್ಕೊಂದು ರಾಜಕೀಯ ಸ್ವರೂಪ ಬರುತ್ತೆ. ಕೋವಿಡ್ ನಿರ್ವಹಣೆ ಒಂದು ಹಂತದಲ್ಲಿ ಕರ್ನಾಟಕವನ್ನು ಮಾದರಿ ಅಂತ ಹೇಳ್ತಾ ಇದ್ರು. ಅಂದರೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಆವಾಗ ಕೊಟ್ಟಿರುವಂಥ ಪ್ಯಾಕೇಜು ರಾಷ್ಟ್ರದಲ್ಲಿ ಬೇರೆ ಯಾರು ಕೊಟ್ಟಿರಲಿಲ್ಲ. ಮತ್ತು ಇಲ್ಲಿಯ ಕಾರ್ಮಿಕರ ಬಗ್ಗೆ ನಾವು ತಗೊಂಡಿರುವಂಥ ನಿರ್ಣಯಗಳು, ರಾಜಕೀಯ ಪಕ್ಷಗಳು ಟೀಕೆ ಮಾಡುವಂಥದ್ದು ಸ್ವಾಭಾವಿಕ. ಅದು ನಾನು ಕೇಳಿದ ಟೀಕೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಥ್ಯಾಂಕ್ ಗಾಡ್ ಸೆಂಟರಲ್ಲಿ ಮತ್ತು ಸ್ಟೇಟಲ್ಲಿ ಇವತ್ತು ಭಾಜಪಾ ಸರ್ಕಾರ ಇದೆ. ಅಕಸ್ಮಾತ್ UPA ಸರ್ಕಾರ ಇದ್ದಿದ್ದು ಏನಾಗ್ಬೋದು ಈ ಸಂದರ್ಭದಲ್ಲಿ ಅಂತ ಹೇಳಿದ್ದನ್ನು ಕೂಡ ನಾನು ಕೇಳಿದ್ದೀನಿ. ಮತ್ತು ಇದು ರಾಜ್ಯ ಆಗಲಿ, ರಾಷ್ಟ್ರ ಆಗಲಿ, ಜಗತ್ತಾಗಲಿ ಸಿದ್ಧ ಮಾಡಿಕೊಂಡು ಫೇಸ್ ಮಾಡಿದಂಥ ಒಂದು ವಿಶೇಷವಾದ ಘಟನೆ ಅಲ್ಲ ಇದು. ಖಂಡಿತವಾಗಿ ಇದು ಒಂದು ರೀತಿಯ ಮಹಾಮಾರಿ ಅನಿರೀಕ್ಷಿತವಾಗಿ ಬಂದಿರುವಂಥದ್ದು. ಮುಂದುವರಿದ ರಾಷ್ಟ್ರಗಳು ಅತ್ಯಂತ ಆಧುನಿಕ ಮೆಡಿಕಲ್ ಸೌಲಭ್ಯ ಇದ್ದಂಥವರೇ ಸಫರ್ ಆಗಿದ್ದಾರೆ. ಸೊ ಒಟ್ಟು ಮರಣ ಪ್ರಮಾಣವನ್ನು ಇವತ್ತಿಗೂ ಹೋಲಿಸಿದ್ರೆ ವಿ ಆರ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಬಟ್ ನಮ್ಮ ಜನಸಾಂದ್ರತೆ, ನಮ್ಮ ಸಾರ್ವಜನಿಕ ಜೀವನ ಪದ್ಧತಿ,
ಮತ್ತು ಸಾಮೂಹಿಕವಾಗಿ ಬರೆಯುವಂಥ ರೀತಿಗಳು. ಅಮೆರಿಕದಲ್ಲಿ ಯಾವಾಗಲೂ ಸೋಷಿಯಲ್ ಡಿಸ್ಟೆನ್ಸೇ, ಹೌದು, ಅಲ್ಲಿ ಅವರಿಗೆ ಈ ಸಮಸ್ಯೆ ಇಲ್ಲ. ನಮ್ಮಲ್ಲಿ ದೆರ್ ಇಸ್ ನೋ ಸೋಷಿಯಲ್ ಡಿಸ್ಟೆನ್ಸ್, ಎಲ್ಲವೂ ಕೂಡ ಇನ್ ಕ್ಲೋಸ್ ಪ್ರಾಕ್ಸಿಮಿಟಿ. ನಮ್ಮದು ಜನದಟ್ಟಣೆ ಆ ರೀತಿ ಉಂಟು. ಈ ರೀತಿ ನೋಡಿದಾಗ ಮತ್ತು ಈ ಬಂದ ತಿಂಗಳ ಅವಧಿ ಇದೆಯಲ್ಲ, ಏಪ್ರಿಲ್, ಮಾರ್ಚ್, ಏಪ್ರಿಲ್, ಮೇ, ಆ ಸಮಯದಲ್ಲಿ ರಜಾ ದಿನಗಳು ಎಲ್ಲ ಫಂಕ್ಷನ್ಗಳು ಎಲ್ಲ ಒಟ್ಟಾಗುವಂಥ ರೀತಿ. ಹಾಗಾಗಿ ಟೀಕೆ ಮಾಡೋದಕ್ಕೆ ಹೇಳ್ಬೋದು, ಯಾಕಂದ್ರೆ ಅವರು ಒಪೋಸಿಷನ್ ಇದ್ದಾರೆ. ಬಟ್ ಒಂದು ಸಮಸ್ಯೆಯನ್ನ ಗಟ್ಟಿತನದಿಂದ ಎದುರಿಸಿಕೊಂಡು ಅದನ್ನ ಒಂದು ನಿಯಂತ್ರಣದಲ್ಲಿಟ್ಟು ಜನರಿಗೆ ಪರಿಹಾರ ಕೊಟ್ಟಿರುವಂಥದ್ದು ಖಂಡಿತವಾಗಿ ಶ್ಲಾಘನೀಯ. ನಾನಂತೂ ಮೆಚ್ಚಿಕೊಂಡಿದ್ದೀನಿ ಅದನ್ನ. ಸೇವಾಹಿ ಸಂಘಟನೆ ಹೇಳುವಂತ ಹೊಸ ದೃಷ್ಟಿಕೋನ ಕೊಟ್ಟರು ಮೋದಿಯವರು. ಸೇವೆಯೇ ಸಂಘಟನೆ ಅಂತ, ನೀವು ಬೇರೆ ಏನು ಮಾಡ್ಬೇಕಂತಿಲ್ಲ, ಈ ಕ್ರೈಸಿಸ್ ಅಲ್ಲಿ ಸೇವೆ ಮಾಡಿ ಹೋಗಿ ಅಂತ. ಹಾಗಾಗಿ ಬೀದಿಗಳಲ್ಲಿ ನಮ್ಮ ಕಾರ್ಯಕರ್ತರು ಇಳಿದು ಬಿಟ್ಟು ಕಿಟ್ ಕೊಡುವಂತ ಸಂಗತಿಗಳು, ವೈದ್ಯಕೀಯ ರಿಲೀಫ್ ಕೊಡುವಂತ ಸಂಗತಿಗಳು, ಅವರಿಗೆ ಮಾಸ್ಕ್ ಮಾಡಿ ಕೊಡುವಂತ ಸಂಗತಿ, ಮನೆಗಳಲ್ಲಿ ಮಾಸ್ಕ್ ತಯಾರು ಮಾಡಿ ಕೊಟ್ಟಿದ್ದಾರೆ. ಸೊ ಹೋಲ್ ಪಾರ್ಟಿ ಮೆಷಿನರಿ ವಾಸ್ ಆಕ್ಟಿವೇಟೆಡ್ ಟು ಫೇಸ್ ದಿಸ್ ಕ್ರೈಸಿಸ್. ಸೊ ಇದು ಶ್ಲಾಘನೀಯ ಅಂತಾನೆ ಅಂದ್ಕೊಳ್ತೀನಿ. ಹೌದು, ನೀವು ಹೇಳಿದಾಗೆ ಮೋದಿಯವರು ಏನು ಆ ಸೇವೆ, ಅದು ಅವರು ಇತ್ತೀಚೆಗೆ ಮಾಡಿದಂಥ ಭಾಷಣದಲ್ಲಿ ಕೂಡ ಅವರು ಅದನ್ನು ಹೇಳಿದ್ದಾರೆ, ಸೇವಾಹಿ ಸಂಘಟನೆ. ಹೌದು. ಬಟ್ ಈ ಖಾಸಗಿ ಆಸ್ಪತ್ರೆಗಳು ಬಹುಮುಖ್ಯವಾಗಿ ಕೋವಿಡ್ ಸಮಯದಲ್ಲಿ ಒಂದು ಪೀಪಲ್ಸ್ ಫ್ರೆಂಡ್ಲಿ ಆಗಿ ವರ್ತನೆ ಮಾಡಲಿಲ್ಲ ಅಂತ. ಯಾಕಂತ ಹೇಳಿದ್ರೆ ಇದು ಬಂದಂಥ ಒಂದು ಮಹಾಮಾರಿ ಇದೆ ಅಲ್ವಾ, ನೀವು ಹೇಳುವಂಥದ್ದು ಮತ್ತು ಎಲ್ಲರೂ ಜಗತ್ತಿನ ಹೇಳುವಂಥದ್ದು. ಇದು ಕೇವಲ ಏನು ಒಂದು ಊರಿಗೆ, ಒಂದು ನಾಡಿಗೆ, ಒಂದು ರಾಜ್ಯಕ್ಕೆ ಬಂದದಲ್ಲ, ಇಡೀ ಜಗತ್ತಿಗೆ ಬಂದಂಥ ಮತ್ತು ಅತ್ಯಂತ ಕಷ್ಟಕಾಲವನ್ನು ತಂದುಕೊಟ್ಟ ಸಂದರ್ಭದಲ್ಲಿ ನಮ್ಮ ಖಾಸಗಿ ಆಸ್ಪತ್ರೆಗಳು ಪೀಪಲ್ಸ್ ಫ್ರೆಂಡ್ಲಿಯಾಗಿ ವರ್ತನೆ ಮಾಡಲಿಲ್ಲ ಮತ್ತು ಅದನ್ನು ರಾಜ್ಯ ಸರ್ಕಾರಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಕೂಡ ಸಾಧ್ಯ ಆಗಲಿಲ್ಲ ಅನ್ನೋ ಕೂಡ ಒಂದು ಆರೋಪಗಳು ಕೇಳಿ ಬಂದಿತ್ತು. ದಿಸ್ ಇಸ್ ಎ ಡಿಬೇಟಬಲ್ ಇಶ್ಯೂ. ಪ್ರಾರಂಭದ ದಿನಗಳಲ್ಲಿ ಜನರು ಹೆದರ್ಕೊಂಡಿದ್ರು, ಡಾಕ್ಟರ್ಗಳು ಹೆದರ್ಕೊಂಡಿದ್ರು, ಅಲ್ಲಿ ಖಂಡಿತವಾಗಿಯೂ ವೈದ್ಯರುಗಳು ಹೆದರ್ಕೊಂಡಿದ್ದಾರೆ. ಹೌದು, ಸುಮಾರು 160ರಷ್ಟು ವೈದ್ಯರುಗಳೇ ಪ್ರಾಣ ತೆತ್ತಿದ್ದಾರೆ. ಒಂದು. ಎರಡನೇದು, ಅಲ್ಲಿ ಸಿದ್ಧತೆಗಳು ಇರಲಿಲ್ಲ ನಮ್ಮ ಹತ್ರ. ಈ ದೇಶದಲ್ಲಿ ಕೊರೋನಾ ಬಂದ ಸಮಯದಲ್ಲಿ ಆ PPE ಕಿಟ್ ಇದೆಯಲ್ಲ, ಅದಿರಲಿಲ್ಲ. ಮಾಸ್ಕ್ಗಳನ್ನು ಮಾಡ್ತಿರ್ಲಿಲ್ಲ ನಾವು. ನೀವು ಮಾಡಿ ಅಂತ ಹೇಳಿದರೆ, ಸೊ ಸರ್ಕಾರ ಕಿಟ್ಗಳನ್ನು ತರಿಸಿದಾಗ, ಮಾಸ್ಕ್ ತರಿಸಿದಾಗ ಅದಕ್ಕೂ ಕೂಡ ಟೀಕೆ ಮಾಡಿದ್ದಾರೆ. ಸೊ ನಾನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಈ ದೇಶದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟು ಟ್ರೀಟ್ಮೆಂಟ್ ಆಗಿದೆ ಅಷ್ಟೇ ಟ್ರೀಟ್ಮೆಂಟ್ ಖಾಸಗಿ ಆಸ್ಪತ್ರೆಯಲ್ಲೂ ಆಗಿದೆ. ಖಂಡಿತವಾಗಿ ಅಲ್ಲಲ್ಲಿ ಸ್ವಲ್ಪ ಎಕ್ಸ್ಪ್ಲಾಟೇಷನ್ ಆಗಿರ್ಬೋದು. ಸರ್ಕಾರ ನಿಯಂತ್ರಣ ಮಾಡುವ ದೃಷ್ಟಿಯಲ್ಲಿ ರೇಟ್ಸನ್ನೆಲ್ಲ ಫಿಕ್ಸ್ ಮಾಡ್ತು, ಎಲ್ಲ ನಿರ್ಣಯಗಳನ್ನು ತಗೊಂಡು ಫಸ್ಟಿಗೆ ಕೆಲವೇ ವಾರ್ಡ್ ಮಾಡಬೇಕಂತ ಹೇಳಿದ್ದು, 50% ಬೆಡ್ ಕೊಡಬೇಕಂತ ನಿರ್ಣಯ ಮಾಡಿದ್ದು. ಅಂದರೆ ಹೇಗೆ ಸಮಸ್ಯೆ ಉಲ್ಬಣ ಆಗ್ತಾ ಹೋಯಿತು ಹಾಗೆ ಸರ್ಕಾರ ನಿಯಂತ್ರಣ ಮಾಡುವಂಥ ಸಂಗತಿಗಳನ್ನು ಮಾಡಿತು. ಹೊರಗಿಂದ ಗಲ್ಫಿಂದ ಬಂದವರಿಗೆ ಖಾಸಗಿ ಆಸ್ಪತ್ರೆಯಲ್ಲೇ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು, ಖಾಸಗಿ ಹೋಟೆಲ್ಗಳಲ್ಲೇ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಅವರು ಕೊಟ್ಟ ಸಹಕಾರವನ್ನು ಇವತ್ತು ಯಾರೋ ಒಂದು ಕೆಲವು ತಪ್ಪು ಮಾಡಿರೋ ಅನ್ನೋ ಕಾರಣಕ್ಕಾಗಿ ಮಾಡೇ ಇಲ್ಲ ಹೇಳೋದು ಕೂಡ ಸರಿಯಲ್ಲ. ಒಟ್ಟು ಸಮಾಜ ಎದ್ದು ನಿಂತು ಮಾಡಿದೆ. ನೀವು ಮಾಧ್ಯಮದಲ್ಲಿ ಕೆಲಸ ಮಾಡ್ತೀರಿ, ನಿಮ್ಗೆ ಗೊತ್ತಿದೆ. ಬಾಂಬೆಯಲ್ಲಿದ್ದ ಮನೆಯ ವ್ಯಕ್ತಿ ಬಂದಾಗ ಮನೆಯವರು ಅವನಿಗೆ ಸ್ವೀಕಾರ ಮಾಡಿಲ್ಲ. ಈ ಸಂಗತಿಗಳು ನಡೆದದ್ದು ನೀವು ಕೇಳಿದ್ದೀರಿ. ಯಾರನ್ನು ದೂಷಣೆ ಮಾಡುವುದಲ್ಲ, ಭಯ ಸೃಷ್ಟಿಯಾಗಿತ್ತು. ಅದನ್ನ ಎದುರಿಸುವಾಗ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಾಗಿಲ್ಲ ಅಂತ ನಾನು ಹೇಳುವುದಿಲ್ಲ, ಅಥವಾ ಆಗಿದ್ರೆ ಅದನ್ನು ಗ್ಲೋರಿಫೈ ಮಾಡೋದು ಸರಿಯಲ್ಲ. ನಾನು ಅಂದ್ಕೊಳ್ತೀನಿ, ಸಮಾಜ ಒಂದಾಗಿ ನೀವು ನೋಡಿರ್ಬೇಕು, ಕಿಟ್ ವಿತರಣೆಗೆ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ರು, ಹೆದರ್ಕೊಂಡು ಮನೇಲಿ ಕೂತ್ಕೊಂಡಿಲ್ಲ. ಅವರು ಹೋಗಿ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಇದೆಲ್ಲ ಒಳ್ಳೆ ಕೆಲಸಗಳಾದದನ್ನ ಮಾಡುವ, ತಪ್ಪುಗಳಿಂದ ತಿದ್ದುಕೊಳ್ಳುವ ಅಂತ ಹೇಳ್ತೀನಿ. ಎಸ್. ಈಗ ನಿನ್ನೆ ಮೊನ್ನೆ ನಡೆದಂಥ ಉಪಚುನಾವಣೆಗಳಿದಾವಲ್ಲ, KR ನಗರ ಇರ್ಬೋದು, ಇನ್ನೊಂದು ಶಿರಾ ಮತ್ತು ಆರ್ ಆರ್ ನಗರ, ಇದರ ಬಗ್ಗೆ ಚರ್ಚೆ ಬರೋ ಸಾಧ್ಯತೆಗಳುಂಟಾ? ನೋಡಿ, ಇದು ಒಂದು ರಾಜಕೀಯ ವಿಷಯ ಎತ್ತಿದ್ದೀರಿ ನೀವೀಗ. 2018 ಚುನಾವಣೆಯ ಫಲಿತಾಂಶ ಅವಲೋಕನ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಾಗಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಯಡಿಯೂರಪ್ಪ ಅವರು. ಆದರೆ ರಾಜಕೀಯ ಸಂಖ್ಯೆಯ ದೃಷ್ಟಿಯಿಂದ 3 ದಿವಸದಲ್ಲಿ ರಾಜೀನಾಮೆ ಕೊಡಬೇಕಾಯ್ತು. ಆಮೇಲೆ ನಡೆದಿರುವಂತಹ ಸಮ್ಮಿಶ್ರ ಸರ್ಕಾರದ ದೊಂಬರಾಟ ನೋಡಿ ಜನ ಬೇಸತ್ತಿದ್ರು. ನೀವು ಅದನ್ನು ಆಪರೇಷನ್ ಕಮಲ ಏನ್ ಬೇಕಾದ್ರೂ ಹೇಳಿ, ಸಂಖ್ಯೆ ಪ್ರಮುಖವಾಗಿರುವಾಗ ಅವರೊಳಗಿನ ಗೊಂದಲದಿಂದಾಗಿ ಅವರ 17 ಜನ ಶಾಸಕರು ರಾಜೀನಾಮೆ ಕೊಟ್ಟಿಲ್ಲ, ನಾವು ನಿಮ್ಮೊಟ್ಟಿಗೆ ಬರ್ತೀವಿ ಅಂತ ಹೇಳಿದಾಗ ನಾವೇನು ರಾಜಕೀಯದಲ್ಲಿ ಮಡಿವಂತಿಕೆ ಮಾಡ್ಕೊಂಡು ಕೂತ್ಕೊಳ್ಳೋದು? ರಾಜಕೀಯದಲ್ಲಿ ಅಧಿಕಾರ ಮಾಡುವ ಸನ್ಯಾಸಿಗಳಲ್ಲ, ಸನ್ಯಾಸ ಸ್ವೀಕರಿಸುವುದಿಲ್ಲ ಅಂತ ಹೇಳ್ತಾ ಇರ್ತೀರಿ. ಮತ್ತು ಈ 1.5 ವರ್ಷ ಈ ರಾಜಕೀಯ ಅಸ್ಥಿರತೆಯಿಂದಾಗಿ ಜನ ಸಮಸ್ಯೆ ಅನುಭವಿಸಿದ್ರು. ಮತ್ತು ಅವರೊಳಗಿನ ಗಲಾಟೆ ದಿನನಿತ್ಯ ಬೀದಿ ಗಲಾಟೆ ತರ ಪತ್ರಿಕೆ ಮಾಧ್ಯಮದ ವರದಿ ಆಗ್ತಾ ಇತ್ತು. ಸೊ ಯಾವುದು ಸತ್ಯ ಇತ್ತು 2018 ಎಲೆಕ್ಷನ್ ರಿಸಲ್ಟ್ಸು, ಅದು
1.5 ವರ್ಷದ ದೊಂಬರಾಟದ ಮೂಲಕ ಸತ್ಯ ಆಯಿತು ಮತ್ತೆ. ಆಮೇಲೆ ಅಷ್ಟು ಜನ ಚುನಾವಣೆಗೆ ಹೋದಾಗ ಅದರಲ್ಲಿ 12 ಜನ ಗೆದ್ಕೊಂಡು ಬಂದ್ರು ಮತ್ತೆ ರಾಜಕೀಯದ ಜನ ಆಶೀರ್ವಾದ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ 2 ಚುನಾವಣೆ ಆಯ್ತು. ಇವಾಗ ಗೆದ್ಕೊಂಡ್ ಬರ್ತೀವಿ ಎರಡನ್ನು ಕೂಡ 100% ಗೆದ್ಕೊಂಡು ಬರ್ತೀವಿ. ಯಾಕೆಂತ ಹೇಳಿದ್ರೆ ಈ ರಾಜಕೀಯ ಬದಲಾವಣೆಯನ್ನ ರಾಜ್ಯದ ಜನತೆ ನೋಡಿದ್ದಾರೆ. ಆಪಾದನೆ ಮಾಡಿರ್ಬೋದು, ಅವರು ಹಣ ಹಂಚಿದ್ದಾರೆ, ಅವರು ಇವರೇನು ಕಡಿಮೆ ಮಾಡಿದಾರ? ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಇಷ್ಟು ವರ್ಷ ಮಾಡಿಕೊಂಡು ಬಂದದ್ದನ್ನ ಸೋಲುವ ಹತಾಶೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅವ್ರು ಇವತ್ತು ಹೇಳುವ ಅನೇಕ ಸಂಗತಿಗಳು ಅದು ಅವ್ರು ಮಾಡಿದ ರೀತಿ. ದುಡ್ಡಿನ ಬಲದಿಂದ ನೀವು ಗೆಲ್ತೀರಿ ಅಥವಾ ಗೆಲ್ಲುವ ಪ್ರಯತ್ನ ಮಾಡಿದ್ದೀರಿ ಅಂತ ಮೊನ್ನೆಲ್ಲ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ, ನಾವು ಸೋತಿದ್ದೇವೆ, ನೀವು ಗೆದ್ದದ್ದಕ್ಕೆ ನಿಮ್ಗೆ ಶಬಾಷ್ ಹೇಳೋದಿಲ್ಲ, ನಾವು ಸೋತದಕ್ಕೆ ಈ ತರದ ಕಾರಣ ಕೊಡ್ತೀವಿ ಅಂತ ಹೇಳೋದನ್ನ. ಅಂದ್ರೆ ಚುನಾವಣೆಯ ಫಲಿತಾಂಶ ಸೋಲೊಪ್ಪಿಕೊಂಡಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ, ಖಂಡಿತವಾಗಿ ಒಪ್ಕೊಂಡಿದ್ದಾರೆ. ಐ ಆಮ್ ಕನ್ವಿನ್ಸ್ಡ್ ಅಬೌಟ್ ಇಟ್. ಈ 2 ಕ್ಷೇತ್ರ ಗೆಲ್ತೀವಿ, 10ನೇ ತಾರೀಕು ನಂತರ ನಿಮ್ಮ ನಾನೇ ಬಂದು ಮಾತಾಡ್ತೀವಿ. ಇವತ್ತು ಅವರು ಹೇಳುವ ಹತಾಶೆಯ ಸ್ಟೇಟ್ಮೆಂಟ್ ಇದೆಯಲ್ಲ, ಇಟ್ ಪ್ರೂವ್ಸ್ ದಟ್ ದೇ ಹ್ಯಾವ್ ಲಾಸ್ಟ್ ದ ಎಲೆಕ್ಷನ್. ಮತ್ತು ಮಾಧ್ಯಮದಲ್ಲಿ ಇದೀರಿ ನೀವು, ಆ 2 ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಓಡಾಟ ಸ್ವಲ್ಪ ಯಾರದ್ದು ಇದ್ರೆ ಅದು ಭಾಜಪದ. ಮತ್ತು ಇಡೀ ಭಾಜಪದ ತಂಡ ಒಂದಾಗಿಳಿದು ಕೆಲಸ ಮಾಡಿದೆ. ಅವರೊಳಗೆ ಗೊಂದಲ ಇರುವಂಥದ್ದು. ಇವತ್ತು ನಾನು ಹೇಳಬಾರ್ದು, ಆ ಪ್ರಮುಖ ಪಕ್ಷದ 2 ನಾಯಕರೊಳಗೆ ಇರುವಂತಹ ಗೊಂದಲದಿಂದಾಗಿ ಅವರಲ್ಲಿ ಸರಿಯಾಗಿ ಚುನಾವಣಾ ಪ್ರಚಾರಕ್ಕೆ ಯಾರು ಹೋಗ್ಲಿಕ್ಕೆ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿ 2 ಕ್ಷೇತ್ರದಲ್ಲಿ ಈಗ ಗೊಂದಲ ಕರೆಕ್ಟ್ ನೀವು ಹೇಳುವಂಥದ್ದು, ಕಾಂಗ್ರೆಸ್ನಲ್ಲಿ ಗೊಂದಲ ಇತ್ತು, ಅಲ್ಲಿ ಯಾರು ನಾಯಕರು ಅಂತ. ಈಗ ಅವರು ಹೇಳ್ತಾರೆ ಬಿಜೆಪಿಯಲ್ಲಿ ಯಾರು ನಾಯಕರು, ಮುಖ್ಯಮಂತ್ರಿ ಇದ್ದಾರೆ, ಬಟ್ ಮುಖ್ಯಮಂತ್ರಿಯ ಹಿಡಿತ ಯಾರ ಕೈಯಲ್ಲಿ ಅನ್ನೋದು ಕೂಡ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ನಾನು ಚುನಾವಣೆಯ ಪ್ರಚಾರ ದೃಷ್ಟಿನಲ್ಲಿ ನಾವಲ್ಲಿ ಇಳಿದಿರುವ ಸಂದರ್ಭದಲ್ಲಿ ಯಾವುದೇ ಗೊಂದಲ ಇರಲಿಲ್ಲ ಹೇಳೋದನ್ನು ನೀವು ಮಾಧ್ಯಮದಿಂದ ಅವಲೋಕನ ಮಾಡಿರ್ಬೋದು. ಎರಡನೇದು, ನಮ್ಮ ನಾಯಕತ್ವದಲ್ಲಿ ಗೊಂದಲ ಉಂಟು ಅಂತ ಹೇಳೋದು ನಮ್ಮೊಳಗಿನ ಗಲಾಟೆ ಇಲ್ಲದ್ರೆ ಬೀದಿಗೆ ಬಂದಿದ್ದು, ಏನು ಗಲಾಟೆ ಇಲ್ಲ. ದಿನ ಬೆಳಗಾದ್ರೆ ಇವತ್ತು ಏನೋ ಅವರು ಟ್ವೀಟ್ ಮಾಡಿದ್ದಾರೆ ಅಂತ ನೋಡಿದ್ದೀನಿ, ಡೆಲ್ಲಿಯಿಂದ ಟ್ವೀಟ್ ಮಾಡಿದಾರಂತೆ. ಇದು ಸುಮ್ಮನೆ ಹೀಗೆ ಎತ್ತಿ ಹಾಕುವಂಥದ್ದು. ಒಂದು ರಾಜಕೀಯ ಪಕ್ಷದಲ್ಲಿ ಒಂದು ಕಾರಣಕ್ಕಾಗಿ ಒಬ್ಬರನ್ನ ನಾವು ಆಯ್ಕೆ ಮಾಡಿದ ಮೇಲೆ, ನಾನಿವತ್ತು ವಕ್ತಾರನಾಗಿ ಅಧಿಕೃತವಾಗಿ ಹೇಳ್ತೇನೆ, ನಮ್ಮಲ್ಲಿ ನಾಯಕತ್ವದ ಗೊಂದಲ ಇಲ್ಲವೇ ಇಲ್ಲ. ನಮ್ಮ ಪಕ್ಷದಲ್ಲಿ ಯತ್ನಾಳ್ ಅವರು ಮೊನ್ನೆ ಹೇಳಿದ್ರಲ್ಲ 50 ಕೋಟಿ ತಗೊಂಡ್ರಲ್ಲ ಇವತ್ತು, ಯಾಕೆಂತ ಗೊತ್ತಾಗಿಲ್ವಾ ನಿಮ್ಗೆ? ಸೊ ಇದು ಯತ್ನಾಳ್ ಅವರು ಹೇಳಿದ್ರು ಮುಖ್ಯಮಂತ್ರಿ ಬದಲಾಗ್ತಾರೆ, ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಅಂತ. ನೋಡಿ, ಯತ್ನಾಳ್ ಅವರು ನನ್ನ ಜೊತೆಗೆ ಕೌನ್ಸಿಲ್ ನನ್ನ ಜೊತೆಗಿದ್ರು. ಅವ್ರು ಎದ್ನಿತ್ರು ಅಂತ ಹೇಳಿದ್ರೆ ಏನು ಹೇಳ್ತಾರೆ ಹೇಳೋದ್ರ ಬಗ್ಗೆ ಅವರಿಗೆ ಗೊತ್ತಿರ್ತಿಲ್ಲ, ನಮ್ಗೆ ಬಿಡಿ. ಹಾಗಾಗಿ ಈ ಥರದ ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು. ಆದರೆ ಕೇಂದ್ರವಾಗಲಿ ಪಕ್ಷದ, ಈಗ ನಾನು ಅಧಿಕೃತ ವಕ್ತಾರ, ನಾವೆಲ್ಲ ಅದನ್ನ ಏನು ಹೇಳಿದೀವಿ ಅದನ್ನೇ ಅಧಿಕೃತವಾಗಿ ತಾನೆ. ಯಾರೋ ಒಬ್ಬ ನಮ್ಮ ಉತ್ತರ ಕರ್ನಾಟಕದ ಅತ್ಯಂತ ಪ್ರಮುಖ ನಾಯಕ ಅಂತ ಮಾಧ್ಯಮದವರೆಲ್ಲ ಹೇಳಿದ ಹಾಗೆ, ನಮ್ಮ ಇನ್ನೊಬ್ರು ಶಾಸಕರವರು, ಹಿಂದೆ ಕೇಂದ್ರದ ಮಂತ್ರಿಗಳಾಗಿದ್ದವರು, ಮತ್ತೆ ಬಂದು ಹೋಗಿ ಮಾಡಿದವರು, ಈ ರೀತಿಯ ಸ್ಟೇಟ್ಮೆಂಟ್ಗಳಿಗೆ ಅವರು ಫೇಮಸ್, ಅವರು ಹೇಳಿದ್ದಾರೆ. ಆದರೆ ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಾನು, ಪಕ್ಷದಲ್ಲಿ ನಾಯಕತ್ವದ ಪ್ರಶ್ನೆ ಇಲ್ವೇ ಇಲ್ಲ ನಮಗೆ. ನಮ್ಮ ರಾಜ್ಯದಲ್ಲಿ ಈ ಅವಧಿಯಲ್ಲಿ ನಮ್ಮ ಪ್ರಶ್ನಾತೀತ ನಾಯಕರು ಸನ್ಮಾನ್ಯ ಯಡಿಯೂರಪ್ಪ ಅವರು, ನಮಗೆ ವಿಶ್ವಾಸ ಇದೆ ಮತ್ತು ಜನ ಒಪ್ಪಿಕೊಂಡ ನಾಯಕರು. ಇದರ ಅರ್ಥ ಯಾರೋ ಒಬ್ಬ ಹೇಳಿದ ಕೂಡಲೇ ಗಲಾಟೆ ಆಗ್ತದೆ ಅಂತ ಏನಿಲ್ಲ, ಯಾವ ಸಂಗತಿಗಳು ಇಲ್ಲ. ಬಹುಶಃ ಕಾರ್ಯಕಾರಿಣಿಯಲ್ಲಿ ನಾವು ಖಂಡಿತವಾಗಿ ಈ 2 ಚುನಾವಣೆಗಳ ಒಟ್ಟು ಓಡಾಟ, ಪ್ರಚಾರ, ಫಲಿತಾಂಶದ ಸಾಧ್ಯತೆ, ಇದೆಲ್ಲ ಬಗ್ಗೆ ಒಂದು ಸಣ್ಣ ಚರ್ಚೆ ಆಗುವ ಸಾಧ್ಯತೆ ಇದೆ ಖಂಡಿತವಾಗಿ. ಜೊತೆಗೆ 4 ವಿಧಾನ ಪರಿಷತ್ತಿನ ಕ್ಷೇತ್ರಗಳಿಗೆ ಚುನಾವಣೆ ಆಗಿತ್ತು ಮೊನ್ನೆ. 2 ಪದವೀಧರ, 2 ಶಿಕ್ಷಕರ ಕ್ಷೇತ್ರ, ಅಲ್ಲಿಯೂ ಕೂಡ ಅದ್ಭುತವಾದ ಕೆಲಸ ಆಗಿದೆ. ಅಂದ್ರೆ ಘಟ ಪ್ರಮುಖ ಅಂತ ಮಾಡಿ ಪ್ರತಿ 10 ಮತದಾರರಿಗೆ ಒಬ್ಬ ಇನ್ಚಾರ್ಜ್. ಹಾಗಾಗಿ ಈ ಸತಿ ಅನಿರೀಕ್ಷಿತವಾಗಿ ಎಲ್ಲಾ 4 ಕ್ಷೇತ್ರಗಳಲ್ಲಿ ಈ ಕೋವಿಡ್ನ ಸಂದರ್ಭದಲ್ಲಿ ಕೂಡ 70-80% ರೆಕಾರ್ಡ್ ಮತದಾನ ಆಗಿದೆ. ಅದು ಯಾಕಾಯ್ತು ಹೇಳಿದ್ರೆ, ಮತದಾರರನ್ನ ಗುರುತಿಸಿಕೊಂಡು ಅವರನ್ನು ಮತಗಟ್ಟೆಗೆ ತರ್ಕೊಳ್ಳುವಂತ ಕೆಲಸ ಆಯಿತು. ಹಾಗಾಗಿ ಆ 4 ಕ್ಷೇತ್ರಗಳನ್ನು ಕೂಡ ಗೆಲ್ತೇವೆ ಹೇಳುವಂಥ ವಿಶ್ವಾಸ ನಮಗಿದೆ. ಸರ್, ಈಗ ಓಕೆ, ಈಗ ನಾವು ಯಾವುದೇ ಗೊಂದಲ ಪಕ್ಷದ ಒಳಗಡೆ ಇಲ್ಲ ಅಂತ ನೀವು ಸಮರ್ಥನೆ ಮಾಡ್ತಾ ಇದ್ದೀರಿ. ಈಗ ನಾಳೆಯ ಈ ಕಾರ್ಯಕಾರಿಣಿಯಲ್ಲಿ ಸಂತೋಷ್ ಜಿ ಅವರು ಅನಿವಾರ್ಯವಾಗಿ ಭಾಗವಹಿಸ್ತಾ ಇಲ್ಲ ಅಂತ ನೀವು ಈಗಾಗಲೇ ಹೇಳಿದ್ದೀರಿ. ಅವರು ಕಲ್ಕತ್ತಾ ಪ್ರವಾಸ ಹೊರಟಿದ್ದಾರೆ ಅಂತ. ಬಟ್ ಇಷ್ಟು ದಿವಸ ತನಕ ಯಡಿಯೂರಪ್ಪನವರು ಬರ್ತಾರೆ, ಆಮೇಲೆ ಸಂತೋಷ್ ಜಿ ಅವರು ಕೂಡ ಬರ್ತಾರೆ ಅಂತ ಎಲ್ಲರಿಗೂ ಅದು ಸ್ವಾಭಾವಿಕವಾಗಿ ಹೇಳಿಕೊಂಡು ಬಂದಂದು ಪ್ರಚಾರ ಮಾಡಿತ್ತು. ನಾಳೆ ಮತ್ತೆ ಅದನ್ನು ಮಾಧ್ಯಮಗಳು ಅಯ್ಯೋ ಸಂತೋಷ್ ಜಿ ಅವರು ಬರಲಿಲ್ಲ ಅಲ್ಲ, ಇದು ಏನೋ ಮತ್ತಷ್ಟು ಗೊಂದಲವಂತ ಸಾಧ್ಯತೆಗಳು ಸೃಷ್ಟಿಯಾದರೆ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವರು ಬರ್ತಾ ಇಲ್ಲ ಹೇಳಿದ್ರೆ ನೀವು ಅದನ್ನು ಪಾಸಿಟಿವ್ ಆಗಿ ನೋಡಿದ್ರೆ ಎಲ್ಲವೂ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ನಮ್ಮ ದೃಷ್ಟಿಕೋನ ಇವತ್ತು ಬೆಂಗಾಲ್ನ ಕಡೆಗಿದೆ. ಬೆಂಗಾಲ್ಗೆ ಇವತ್ತು ಅಮಿತ್ ಶಾ ಜಿ ಅವರು ಹೋಗ್ತಾ ಇದ್ದಾರೆ. ಮತ್ತು
ಅವರ ಉಪಸ್ಥಿತಿ ಅನಿವಾರ್ಯತೆ ಇದೆ ಹ್ಮ್ ಹ್ಮ್ ಸಂಘಟನಾತ್ಮಕವಾಗಿ. ಇಲ್ಲಿ ಎಲ್ಲವೂ ಚೆನ್ನಾಗಿರ್ಬೇಕಾದ್ರೆ ಮತ್ತು ಇದನ್ನು ಸಂಭಾಳಿಸುವಂಥ ಎಲ್ಲ ಅವಕಾಶಗಳು ಇಲ್ಲಿ ಇರಬೇಕಾದ್ರೆ ಮತ್ತು ರಾಜ್ಯ ಮಟ್ಟದಲ್ಲಿ ಒಬ್ಬರು ಸಂಘಟನಾ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇರೋದ್ರಿಂದ ವಿಶ್ವಾಸದಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಈ ರೀತಿಯ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಲ್ಲ, ಅದು ಅನಿವಾರ್ಯ. ನಡೆಯುತ್ತಿರುವಂಥ ಸಂಗತಿಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನೀವು ನಾಳೆ ಅದನ್ನು ಪ್ರಶ್ನೆ ಎತ್ತುಕೊಂಡು ಅವ್ರು ಯಾಕೆ ಬರಲಿಲ್ಲ ಅಂತ ಹೇಳಿ ಒಂದು ವಿಮರ್ಶೆ ಮಾಡುವಂಥ ಚರ್ಚೆ ಮಾಡ್ಬೋದೇ ಹೊರತು ನಮಗೆ ಅದೊಂದು ಇಶ್ಯೂವೇ ಅಲ್ಲ. ಮತ್ತು ಅವರು ತಿಳಿಸಿದನ್ನು ನಾವೀಗ ಆಗಲೇ ಅದನ್ನು ಅಳವಡಿಸಿಕೊಂಡು ನಾಳೆಯ ಸಮಾರೋಪ ಭಾಷಣ ಯಾರು ಮಾಡಬೇಕಂತ ನಿರ್ಣಯ ಕೂಡ ಮಾಡಿ ಆಗಿದೆ. ಈಗ ಅವರು ಬರುವುದಿಲ್ಲ ಹೇಳುವಂಥದ್ದು ಸಡನ್ ಆಗಿ ನಾನೀಗ ಅದನ್ನು ಬಹಳ ಸ್ಪಷ್ಟವಾಗಿ ಮತ್ತೆ ಯಾಕೆ ಹೇಳಿದೆ, ಈಗ ಆರ್ಗನೈಸ್ಡ್ ಅಪ್ರೋಚ್. ಈಗ ಈಗ ಯಾರು ಅಂದ್ರೆ ಈಗ ಸಮಾರೋಪ ಯಾರು ಭಾಷಣ ಮಾಡ್ತಾರೆ? ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ರಾಜ್ಯದ ಮಾಜಿ ಅಧ್ಯಕ್ಷರವರು ಪಕ್ಷದ್ದು, ಅವರು ಸಮಾರೋಪ ಭಾಷಣ ಮಾಡ್ತಾರೆ. ಇದು ಪಕ್ಷದ ಆರ್ಗನೈಸ್ಡ್ ಅಪ್ರೋಚ್. ಇದು ನಾನು ಇಲ್ಲಿ ಬಂದು ಹೇಳ್ಬೋದಿತ್ತು, ಇಲ್ರಿ ನಾಳೆ ಬರೋ ಚಾನ್ಸ್ ಉಂಟು ಅಂತ ಹೇಳ್ಬಿಟ್ಟು ಬರ್ದಿದ್ರೆ ಆಮೇಲೆ ಹೇಳ್ಬೋದಿತ್ತು ಅಂತ ಹೇಳಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಇದು ಪಕ್ಷದ ಚೌಕಟ್ಟಿನ ಒಳಗೆ ಆಗಿರುವಂಥ ಒಂದು ಬದಲಾವಣೆ ಸ್ವೀಕಾರ ಮಾಡಿ. ಇದು ಇಂಟರ್ನಲ್ ಮ್ಯಾಟರ್, ಇದು ಏನು ಸಾರ್ವಜನಿಕ ಇದಲ್ಲ. ನಮ್ಮ ಇಂಟರ್ನಲ್ ಮ್ಯಾಟರ್ ಇನ್ ದಿ ಆಬ್ಸೆನ್ಸ್ ಆಫ್ ಒನ್ ಪರ್ಸನ್ ವಿ ಕ್ಯಾನ್ ಆಲ್ವೇಸ್ ಕಂಡಕ್ಟ್ ಇಟ್. ಮತ್ತು ಹೇಗೋ ಏನು ಮ್ಯಾನೇಜ್ ಮಾಡಲಿಕ್ಕೆ ರಾಜ್ಯ ಅಧ್ಯಕ್ಷರು ಇದ್ದಾರೆ ಮಂಗಳೂರಿನವರೇ. ಸರಿ, ಒಂದು ಸಂವಾದವನ್ನು ನಾವು ಮುಗಿಸುವ ಟೈಮ್ ಬಂದಿದೆ. ವೀಕ್ಷಕರೇ, ನಾಳೆ ನಡೆಯುವಂಥ BJP ರಾಜ್ಯ ಕಾರ್ಯಕಾರಿಣಿ ಸಭೆ ಆಮೇಲೆ ಕೋರ್ ಕಮಿಟಿ ಮೀಟಿಂಗ್ ಈ ವಿಚಾರವಾಗಿ ಒಟ್ಟು ಆ ಒಂದು ಸಭೆಯ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು, ರಾಜ್ಯ BJP ವಕ್ತಾರರು, ಈಗಾಗಲೇ ವಿವರವಾದ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಯಾವೆಲ್ಲ ರಾಜಕೀಯ ನಿರ್ಣಯಗಳು ಅಲ್ಲಿ ಬರಬಹುದು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಗ್ಲ್ಯಾನ್ಸ್ ಆಗಿ ಅವರು ವಿವರಗಳನ್ನು ನೀಡಿದ್ದಾರೆ. ತುಂಬ ಸೌಮ್ಯವಾಗಿ, ಸರಳವಾಗಿ ಯಾವತ್ತೂ ಕೂಡ ರಾಜಕೀಯದ ಬಗ್ಗೆ ಮಾತನಾಡ್ತಾ ಇರುವಂಥವರು ಇವತ್ತು ಈ ಒಂದು ನಮ್ಮ ಸ್ಟುಡಿಯೋದಲ್ಲಿ ಬಂದು ಅತ್ಯಂತ ಮೌಲಿಕವಾಗಿ ಈ ಒಂದು ಸಂವಾದದಲ್ಲಿ ಭಾಗವಹಿಸಬೇಕಾಗಿ ಸರ್, ನಾನು ನಿಮಗೆ ವೀಕ್ಷಕರ ಪರವಾಗಿ ಮತ್ತು V4 ಸ್ಟುಡಿಯೋದ ಪರವಾಗಿ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೂ ಧನ್ಯವಾದಗಳು ಮತ್ತು ತಮ್ಮ ವಾಹಿನಿಯ ಮೂಲಕ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಮತ್ತು ನಿಮ್ಮ ಶುಭಾಶಯಗಳು ನಮ್ಮ ಪಕ್ಷದ ಮೇಲೆ ಯಾವತ್ತೂ ಇರಲಿ. ಒಂದು ದೊಡ್ಡ ಉದ್ದೇಶಕ್ಕಾಗಿ ಈ ಪಕ್ಷವನ್ನು ನಾವು ನಡೆಸ್ತಾ ಇದ್ದೀವಿ. ಸಣ್ಣ ಪಟ್ಟ ತಪ್ಪುಗಳು ಅಲ್ಲಿ ಆದರೆ ನಿರಾಶರಾಗದೆ ಒಂದು ಬದಲಾವಣೆಗಾಗಿ ನೀವೇನು ನಮ್ಗೆ ಆಶೀರ್ವಾದ ಮಾಡಿದ್ದೀರಿ, ಆಶೀರ್ವಾದ ನಿರಂತರ ಇರಲಿ ಅಂತ ಕೂಡ ತಮ್ಮ ಮೂಲಕ ವಿನಂತಿ ಮಾಡಿ. ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.